ಹರೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಇದರಲ್ಲಿ ಚೈತನ್ಯ ಮಹಾಪ್ರಭುಗಳ ಶಾಖೆಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಇಲ್ಲಿ ಏನು ಅವ್ರ ಶಾಖೆಗಳು ಯಾವ ಥರ ಬೆಳೀತಾ ಇತ್ತು, ಮೊದಲನೇ ಶಾಖೆ ಯಾವುದು, ಎರಡನೇ ಶಾಖೆ ಯಾವುದು, ಆ ಥರ ತಿಳ್ಕೊತಾ ಇದ್ವಿ. ಅದರಲ್ಲಿ ಶ್ರೀವಾಸ ಕುಟುಂಬರ ಶಾಖೆ ಒಂದು, ಎರಡನೇದು ಆಚಾರ್ಯ ರತ್ನ ಅಥವಾ ಚಂದ್ರಶೇಖರ ಶಾಖೆ ಒಂದು, ಇನ್ನೊಂದು ಪುಂಡರೀಕ ವಿದ್ಯಾನಿಧಿ ಶಾಖೆ, ಆಮೇಲೆ ಗದಾಧರ ಪಂಡಿತ ಮತ್ತು ಅವರ ಶಿಷ್ಯರು, ಆಮೇಲೆ ವಕ್ರೇಶ್ವರ ಪಂಡಿತ, ಆಮೇಲೆ ವಕ್ರೇಶ್ವರ ಪಂಡಿತರ ಮಹಿಮೆ ತಿಳ್ಕೊಂಡ್ವಿ. ಆಮೇಲೆ ಮುಂದೆ ಇನ್ನೊಂದು ಶಾಖೆ ನಾವು ತಿಳ್ಕೊತಾ ಇದ್ದಿದ್ದು ಯಾವುದು, ರಾಘವ ಪಂಡಿತರ ಶಾಖೆ. ಈ ರಾಘವ ಪಂಡಿತರು ಮಹಾಪ್ರಭುಗಳ ಆದಿಕಾಲದ ನಿಕಟ ಅನುಯಾಯಿಗಳಾಗಿದ್ದರು. ಅವರನ್ನ ಚೈತನ್ಯ ವೃಕ್ಷದ 7ನೇ ಶಾಖೆ ಅಂತ ಇಲ್ಲಿ ಪರಿಗಣಿಸ್ತಾ ಇದ್ದಾರೆ. ಅವರಿಂದನೇ ಇನ್ನು ಉಪಶಾಖೆಗಳು ಬೆಳೀತು. ಅಂದ್ರೆ ಆ ಉಪಶಾಖೆಯಲ್ಲಿ ಪ್ರಮುಖರಾಗಿರೋದು ಮಕರ ಧ್ವಜಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ರಾಘವ ಪಂಡಿತರು ಮತ್ತೆ ಅವರ ಸಹೋದರಿ, ಅಂದ್ರೆ ಅವರು ಮತ್ತೆ ಅವರ ಮನೆಯವರೆಲ್ಲರೂ ಅವ್ರಿಗೆ ಚೈತನ್ಯ ಪ್ರಭುಗಳ ಸೇವೆ ಮಾಡ್ತಾ ಇದ್ರು. ಅದರಲ್ಲಿ ರಾಘವ ಪಂಡಿತರ ಸಹೋದರಿ ದಮಯಂತಿ ದೇವಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಿಯ ಸೇವಕಿ ಆಗಿರ್ತಾರೆ ಅಂತ ನಾವು ನೆನ್ನೆ ತಿಳ್ಕೊಂಡಿದ್ವಿ. ಈಗ ಅವ್ರು ಯಾವ ಥರ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡಿದ್ರು ಅಂತ ಇವಾಗ ನೋಡ್ತಾ ಹೋಗೋಣ. ಶ್ಲೋಕ ಸಂಖ್ಯೆ 26. से सब सामग्रियत जालिते भरिया राघव लाइया यम गुप्त करिया. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತದ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಓಕೆ ಓಕೆ. ಯಾರು ಗಾಯತ್ರಿ ಆರ್ ಮಾತಾಜಿ ಓದಿ. ನಿನ್ನೆ ಓದಿದ್ದೀರಾ? ಓಕೆ. ಅವ್ರು ಇಲ್ಲದಿದ್ರೆ ಗೀತಾ ಆರ್ ಕೋಡಿಕಲ್ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಸೇ ಸಬ ಸಾಮಗ್ರಿ ಎತ್ತ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ. ಸೇ ಸಬ ಸಾಮಗ್ರಿ ಏತ ಜಾಲಿತೆ ದರಿಯ ರಾಘವಲಯ ಉಪತ ಕರಿಯ. ಸೇ ಸಭ ಅವು ಎಲ್ಲ, ಸಾಮಗ್ರಿಗಳು, ಯಥ ಅವುಗಳೆಲ್ಲ, ಜಾಲಿತೆ ದರಿಯ ಚೀಲಗಳಲ್ಲಿ ತುಂಬಿಕೊಂಡು, ರಾಘವ ಪಂಡಿತ ಲಾಯಿಯ ಹೊತ್ತುಕೊಂಡು ಯಾನ ಹೋಗುತ್ತಾರೆ. ಗುಪ್ತ
ಕರೆಯ ಬಹಳ ರಹಸ್ಯವಾಗಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ಪುರಿಯಲ್ಲಿದ್ದಾಗ ಅವರಿಗಾಗಿ ದಮಯಂತಿಯು ಮಾಡುತ್ತಿದ್ದ ಅಡಿಗೆಗಳನ್ನು ಅವಳ ಸೋದರ ರಾಘವರು ಬೇರೆಯವರಿಗೆ ಗೊತ್ತಾಗದಂತೆ ಚೀಲಗಳಲ್ಲಿ ಇಟ್ಟುಕೊಂಡು ತೆಗೆದುಕೊಂಡು ಹೋಗುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತೇಶ್. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ರಾಘವ ಪಂಡಿತರು ಮತ್ತೆ ದಮಯಂತಿ ಇಬ್ರು ಸಹ ಪ್ರಭುಗಳ ನಿಕಟ ಅನುಯಾಯಿಗಳಾಗಿದ್ರು. ಅವರು ದಮಯಂತಿ ಅನ್ನೋರು ಪ್ರಭುಗಳ ಪ್ರಿಯ ಸೇವಕಿ ಆಗಿದ್ರು. ಅವ್ರ ಕೆಲಸ ಏನು, ಪ್ರಭುಗಳಿಗೆ ಒಂದ್ ದಿವಸ 2 ದಿವಸ ಅಲ್ಲ, ಪ್ರತಿದಿನ ಆಹಾರಕ್ಕೆ ಏನೇನ್ ಸಿದ್ಧಪಡಿಸ್ಬೇಕಾಗಿರುತ್ತೋ ಅದನ್ನೆಲ್ಲ ಒಂದ್ ಕಡೆ ಸಾಮಗ್ರಿಗಳನ್ನು ಒಟ್ಟುಗೂಡಿಸ್ತಾ ಇದ್ರು. ಒಟ್ಟುಗೂಡಿಸಿ ಆಮೇಲೆ ಅದ್ರೊಳಗೆ ಆಹಾರ ಸಾಮಗ್ರಿಗಳನ್ನ ಮಾಡಿದ್ಮೇಲೆ ಅದನ್ನ ಯಾವ ತರ ಅವ್ರಿಗೆ ಕಳಿಸ್ತಾ ಇದ್ರು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ವರ್ಷ ಪೂರ್ತಿ ಪ್ರಭುವಿನ ಭೋಗಕ್ಕೆ ಅರ್ಪಿಸಕ್ಕೆ ಬೇಕಾಗಿರೋ ವಿವಿಧ ಸಾಮಗ್ರಿಗಳನ್ನ ಅವರು ಸಿದ್ಧ ಮಾಡ್ತಾ ಇದ್ರಂತೆ. ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದಾರೆ ಆ ಸಾಮಗ್ರಿಗಳನ್ನ ಪ್ರಭುವಿನ ಬಳಿ ಯಾವ ತರ ಕಳಿಸ್ತಾ ಇದ್ರು ಅಂದ್ರೆ, ಶ್ರೀ ಚೈತನ್ಯ ಪ್ರಭುಗಳು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಅವರು ಪುರಿಯಲ್ಲಿ ವಾಸ ಮಾಡ್ತಾ ಇದ್ರು. ದಮಯಂತಿ ಅವರು ಏನ್ ಮಾಡ್ತಾ ಇದ್ರು, ಮಹಾಪ್ರಭುಗಳಿಗೆ ವಿಶೇಷವಾಗಿ ಸಿದ್ಧಪಡಿಸಿದ ವಿವಿಧ ಆಹಾರ ಪದಾರ್ಥಗಳನ್ನ ರಾಘವ ಪಂಡಿತರ ಮೂಲಕ ಕಳಿಸ್ತಾ ಇದ್ರು. ಯಾವ ತರ ಕಳಿಸ್ತಾ ಇದ್ರು, ಅವುಗಳನ್ನ ಚೀಲದಲ್ಲಿ, ಅಂದ್ರೆ ಒಂದೊಂದು ಇದಕ್ಕೆ ಒಂದೊಂದ್ ತರ ಚೀಲ ಮಾಡಿ ಆ ಚೀಲದೊಳಗಡೆ ಆ ಆಹಾರ ಪದಾರ್ಥನೆಲ್ಲ ತುಂಬಿಸಿ ಅವ್ರಿಗೆ ಕಳಿಸ್ತಾ ಇದ್ರಂತೆ. ಇದನ್ನ ಮುಂದೆ ಅದು ತುಂಬಾ ಪ್ರಸಿದ್ಧಿ ಪಡೆದಿದೆ ಅಂತೆ. ರಾಘವರ ಜಾಲಿ, ಜಾಲಿ ಅಂದ್ರೆ ಚೀಲ ಅಂತ ಇಲ್ಲಿ. ಅದನ್ನ ಯಾವ ತರ ಕಳಿಸ್ತಾ ಇದ್ರು, ಗುಪ್ತ ಕರಿಯ ಅಂದ್ರೆ ಬಹಳ ಜಾಗರೂಕತೆಯಿಂದ ಇದು ಬೇರೆಯವ್ರಿಗೆ ಗೊತ್ತಾಗ್ದಂಗೆ ಅದನ್ನ ಅವರು ತಗೊಂಡೋಗ್ತಾ ಇದ್ರಂತೆ. ಇವರು ಅದೇ ತರ ಕಳಿಸ್ತಾ ಇದ್ರು. ಅಂದ್ರೆ ಇದ್ರ ಹಿಂದೆ ಅವರಿಬ್ರು ಸೇವಾ ಭಾನುಭಾವ ಯಾವ ತರ ಇರೋದು ಅಂತ ತುಂಬಾ ವಿಶೇಷ ಅಂತೆ. ಅಂದ್ರೆ ಮಹಾಪ್ರಭುಗಳಿಗೆ ಗೋಸ್ಕರನೇ ಅವರು ತುಂಬಾ ವಿಶೇಷವಾಗಿರುವಂತ ಪದಾರ್ಥಗಳನ್ನ ತಯಾರು ಮಾಡ್ತಾ ಇದ್ರು. ಆಮೇಲೆ ಅದನ್ನ ಪ್ರಭುಗಳ ಬಳಿಗೆ ತಲುಪಿಸ್ಬೇಕು ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಗೊಂಡೋಗ್ಬೇಕಲ್ಲ, ಅವಾಗ ಅದನ್ನೆಲ್ಲ ಬೇರೆ ಬೇರೆ ತರ ಚೀಲ ಅಥವಾ ಪೊಟ್ಟಣದಲ್ಲಿ ಕಟ್ಟಿ ಅದನ್ನ ಅವ್ರಿಗೆ ಕಳಿಸ್ತಾ ಇದ್ರಂತೆ. ಈಗ ಮುಂದಿನ ಶ್ಲೋಕಗಳಲ್ಲಿ ಅವ್ರು ಏನೇನ್ ಪದಾರ್ಥ ಕಳಿಸ್ತಾ ಇದ್ರು ಅದ್ರ ಬಗ್ಗೆ ವಿವರಗಳು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದನ್ನ ಇವ್ರು ಯಾವ ತರ ತಗೊಂಡೋಗ್ತಾರೋ ರಾಘವ ಪಂಡಿತರು ಗೌಪ್ಯವಾಗಿ, ಅಂದ್ರೆ ಬೇರೆ ಯಾರಿಗೂ ಗೊತ್ತಾಗ್ದಂಗೆ ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ರಂತೆ ಚೈತನ್ಯ ಮಹಾಪ್ರಭುಗಳಿಗೆ. ಶ್ಲೋಕ ಸಂಖ್ಯೆ 27. ವಾರ ಮಾಸತಃ ಪ್ರಭು ಕರೇನ ಅಂಗೀಕಾರ ರಾಘವೇರ ಜಾಲಿ ಬಲಿ ಪ್ರಸಿದ್ಧ ಯಾಹಾರ. ಲಕ್ಷ್ಮೀ PM ಮಾತಾಜಿ, ಲಕ್ಷ್ಮೀ BB ಮಾತಾಜಿ ಮತ್ತೆ ನೆಕ್ಸ್ಟ್ ರೆಡಿ ಆಗಿ. ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಓಕೆ. ಶ್ಲೋಕ 27. ವಾರಮಾಸತಃ ಪ್ರಭು ಕರೇನ ಅಂಗೀಕಾರ ರಾಘವೇರ ಜಾಲಿ ಬಲಿ ಪ್ರಸಿದ್ಧಿಯಾರ. ವಾರಮಾಸ ವರ್ಷ ಪೂರ್ತಿ ಆ ಎಲ್ಲ ಅಡಿಗೆಗಳನ್ನು ಪ್ರಭು ಶ್ರೀ ಚೈತನ್ಯ ಮಹಾಪ್ರಭು ಕರೇನ ಮಾಡಿದರು. ಅಂಗೀಕಾರ ಸ್ವೀಕಾರ. ರಾಘವೇರ ಜಾಲಿ, ರಾಘವೇರ ಪಂಡಿತರ ಚೀಲಗಳನ್ನು ಬಲಿ ಎಂದು ಹೇಳಲಾದ ಪ್ರಸಿದ್ಧವಾದ ಯಾಹಾರ ಅವುಗಳ. ಅನುವಾದ: ಪ್ರಭುಗಳು ಈ ಅಡಿಗೆಗಳನ್ನು ವರ್ಷಪೂರ್ತಿ ಸ್ವೀಕರಿಸಿದರು. ಈ ಚೀಲಗಳು ಈಗಲೂ ರಾಘವೇರ ಜಾಲಿ, ರಾಘವ ಪಂಡಿತರ ಚೀಲಗಳು ಎಂದು ಪ್ರಸಿದ್ಧವಾಗಿವೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನಾವು ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ವಿ ಅದನ್ನೆಲ್ಲ ತುಂಬಿ ರಾಘವೇರ ಚಾಲಿ ಅಂದ್ರೆ ಅವರು ಒಂದು ಬೇರೆ ಬೇರೆ ಚೀಲದಲ್ಲಿ ತುಂಬಿ ಕಳಿಸ್ತಾ ಇದ್ರು ಅಂತ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದಾರೆ ಅಂದ್ರೆ, ದಮಯಂತಿ ಅವರು ಮಹಾಪ್ರಭುಗಳಿಗೆ ವರ್ಷ ಪೂರ್ತಿ ಬಳಸಕ್ಕಾಗ್ಬೇಕು ಅಂತ ಆ ತರ ವಿವಿಧ ಆಹಾರ ಪದಾರ್ಥಗಳನ್ನ ಪ್ರೀತಿಯಿಂದ ಸಿದ್ಧ ಮಾಡ್ತಾ ಇದ್ರಂತೆ. ಅದನ್ನ ರಾಘವ ಪಂಡಿತರು ಚೀಲಗಳಲ್ಲಿ ತುಂಬಿಕೊಂಡೋಗಿ ಪುರಿಯಲ್ಲಿದ್ದ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ತಗೊಂಡೋಗ್ತಾ ಇದ್ರಂತೆ. ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ರು, ಆ ಪದಾರ್ಥಗಳನ್ನ ಸ್ವೀಕರಿಸಿ ವರ್ಷ ಪೂರ್ತಿ ಅದನ್ನ ಉಪಯೋಗಿಸ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ರು. ಇಲ್ಲಿ ರಾಘವೇರ ಜಾಲಿ ಅಂದ್ರೆ ಇದು ಸಾಮಾನ್ಯ ಹೆಸರು ಅಂತ ತಿಳ್ಕೊಬಾರ್ದು. ರಾಘವೇಂದ್ರ ಜಾಲಿ, ಜಾಲಿ ಅಂದ್ರೆ ವಿವಿಧ ವಸ್ತುಗಳನ್ನ ತುಂಬಿಕೊಂಡು ಹೋಗುವಂತ ಚೀಲ ಅಥವಾ ಪಟ್ಟಣ. ಇವ್ರು ಸೇವೆ ಅಷ್ಟು ಪ್ರಸಿದ್ಧ ಆಗಿತ್ತು ಅಂದ್ರೆ ಅದನ್ನ ಆ ಸೇವೆಗೆ ರಾಘವೇರ ಜಾಲಿ ಅದೇ ತರ ಅಲ್ಲಿ ಪ್ರಸಿದ್ಧ ಆಗಿದೆಯಂತೆ. ರಾಘವ ಪಂಡಿತರು ಮತ್ತೆ ದಮಯಂತಿಯವರ ಭಕ್ತಿಪೂರ್ಣ ಸೇವೆಯ ಸ್ಮರಣೆಯನ್ನ ಆ ಜಾಲಿ ಅಂದ್ರೆ ಚೀಲಗಳು ಅವ್ರಿಗೆ ಕೊಡುತ್ತೆ, ಎಲ್ಲರಿಗೂ ಅದು ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಪ್ರಭು ಇಲ್ಲಿ ಸ್ವೀಕಾರ ಮಾಡಿದರು ಅಂದ್ರೆ ಅದನ್ನ ಅದನ್ನ ಅವ್ರು ಸ್ವೀಕಾರ ಮಾಡಿದ್ರು. ಅವ್ರ ಭಕ್ತಿಯಿಂದ ಮಾಡಿರುವಂತ ಪದಾರ್ಥವನ್ನ ಅವರು ಸ್ವೀಕಾರ ಮಾಡಿದ್ರು ಅನ್ನೋದು ಇನ್ನೊಂದು ಅಂಶ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ನಾವು 10.2 ನಾವು ಒಂದು ಹೇಳಿದ್ವಿ, ಅವ್ರು ಸನ್ಯಾಸಿ ಆಗಿದ್ದ ಕಾರಣ ಬೇರೆ ಯಾವುದೇ ವಿಶೇಷ ಸೌಕರ್ಯ ಸ್ವೀಕರಿಸ್ತಾ ಇರಲಿಲ್ಲ ಅಂತ. ಆದ್ರೆ ಇಲ್ಲಿ ರಾಘವ ಪಂಡಿತರು ಮತ್ತೆ ದಮಯಂತಿಯವರು ಈ ಎಲ್ಲಾ ಸೌಕರ್ಯ ಅವ್ರು ಏನ್ ಕೊಡ್ತಾ ಇದಾರೆ, ಸಾಮಗ್ರಿಗಳು
ಅವು ಭಕ್ತಿಯಿಂದ ಸಿದ್ಧ ಮಾಡಿದ್ದಾರೆ. ಆದ್ರಿಂದ ಭಗವಂತ ಚೈತನ್ಯ ಮಹಾಪ್ರಭುಗಳು ಅವರ ಶುದ್ಧ ಭಕ್ತಿಯ ಭಾವನೆಗೆ ಮಹತ್ವ ಕೊಟ್ಟು ಇದನ್ನ ಸ್ವೀಕಾರ ಮಾಡ್ತಾ ಇದ್ರು. ಅದು ವೈಭವ ಅಂದ್ರೆ ವೈಭವವಾಗಿ ಏನೋ ನಾವು ಸೇವೆ ಮಾಡ್ತೀವಿ ಅಂದ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ಈ ತರ ಪ್ರೀತಿಪೂರ್ವಕವಾದ ಸೇವೆ ಅಂದ್ರೆ ಭಗವಂತನಿಗೆ ಇಷ್ಟ. ಅಂದ್ರೆ ನಮ್ಮ ಸೇವೆಯಲ್ಲಿ ಭಕ್ತಿ ಭಾವ ಇರ್ಬೇಕು, ಅವಾಗ ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋ ಒಂದು ಅಂಶವನ್ನ ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ಸಂಖ್ಯೆ 28. से सब सामग्री आगे करीब विस्तार याहार श्रवणे भक्तेरा बाहे अश्रुधार. ಶ್ಲೋಕ 28 ಮಾತಾಜಿ. ಓದಿ ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಶ್ಲೋಕ 28. ಸೇ ಸಬ ಸಾಮಗ್ರಿ ಆಗೆ ಕರೀಬ ವಿಸ್ತಾರ ಯಹಾರ ಶ್ರವಣೆ ಭಕ್ತೇರ ವೈಹೆ ಆಶ್ರುಧಾರ. ಸೇ ಸಭಾ ಈ ಎಲ್ಲ ವಸ್ತುಗಳು, ಸಾಮಗ್ರಿ ಅಡಿಗೆ ಮಾಡಲು ಬಳಸುವ ಪದಾರ್ಥಗಳು, ಹಾಗೆ ಮುಂದೆ, ಕರಿಬ ನಾನು ವಿವರಿಸುತ್ತೇನೆ, ವಿಸ್ತಾರವಾಗಿ, ಯಾಹಾರ ಅವುಗಳನ್ನು ಶ್ರವಣೆ ಕೇಳುವುದರಿಂದ ಭಕ್ತರ ವಹಿ ಹರಿಯುತ್ತದೆ, ಆಶ್ರುಧಾರ ಕಣ್ಣೀರು. ಅನುವಾದ: ರಾಘವ ಪಂಡಿತರ ಚೀಲಗಳಲ್ಲಿದ್ದ ಸಾಮಗ್ರಿಗಳನ್ನು ಕುರಿತು ನಾನು ಮುಂದೆ ಈ ಪುಸ್ತಕದಲ್ಲಿ ವಿವರಿಸುತ್ತೇನೆ. ಸಾಮಾನ್ಯವಾಗಿ ಇದನ್ನು ಕೇಳಿ ಭಕ್ತರು ಅಳುತ್ತಾರೆ, ಅವರ ಕಣ್ಣುಗಳಿಂದ ಕಂಬನಿಯ ಧಾರೆ ಹರಿಯುತ್ತದೆ. ಭಾವಾರ್ಥ: ಈ ರಾಘವೇರ ಜಾಲಿಯನ್ನು ಕುರಿತು ಕಣ್ಣಿಗೆ ಕಟ್ಟುವಂತಹ ವರ್ಣನೆಯನ್ನು ಶ್ರೀ ಚೈತನ್ಯ ಚರಿತಾಮೃತದ ಅಂತ್ಯಲೀಲೆಯ 10ನೇ ಅಧ್ಯಾಯದಲ್ಲಿ ನೋಡಬಹುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ರಾಘವೇಂದ್ರ ಜಾಲಿಯಲ್ಲಿದ್ದ ಆಹಾರ ಪದಾರ್ಥಗಳ ವಿವರಣೆಯನ್ನ ಈಗ ಹೇಳಲ್ಲ, ನಾನು ಮುಂದೆ ವಿವರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ದಮಯಂತಿಯವರು ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನ ಚೀಲದಲ್ಲಿ ತುಂಬಿಕೊಂಡು ಮಹಾಪ್ರಭುಗಳ ಬರಿಗೆ ಹೋಗ್ತಾ ಇದ್ರು. ಆ ಚೀಲಗಳೇ ರಾಘವೇಂದ್ರ ಜಾಲಿ ಅಂತ ಪ್ರಸಿದ್ಧ ಆಗಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಚೀಲಗಳಲ್ಲಿ ಏನೇನ್ ಪದಾರ್ಥ ಇತ್ತು ಅದನ್ನ ವಿವರವಾಗಿ ಮುಂದೆ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆ ವಿವರಣೆಯನ್ನ ಕೇಳಿದ್ರೆ ಆ ವಿವರಣೆ ವಿಶೇಷತೆ ಏನಪ್ಪಾ ಅಂದ್ರೆ, ಭಕ್ತರು ಆ ಪದಾರ್ಥಗಳ ಹೆಸರನ್ನ ಕೇಳಿ ಕೇವಲ ಆಹಾರ ಅಂತ ಯೋಚಿಸ್ತಾ ಇರ್ತಾ ಇರ್ಲಿಲ್ವಂತೆ. ಅದ್ರ ಹಿಂದೆ ಇರುವಂತ ದಮಯಂತಿ ಮತ್ತೆ ರಾಘವರ ಪಂಡಿತರ ಪ್ರೀತಿಯನ್ನ ಸ್ಮರಿಸಿ ಅವರ ಕಣ್ಣಿಂದ ಅಶ್ರುಧಾರೆ ಬರ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಪ್ರತಿಯೊಂದನ್ನು ಸಹ ಮಹಾಪ್ರಭುಗಳ ಸೇವೆಗಾಗಿಯೇ ಸಿದ್ಧಪಡಿಸ್ತಾ ಇದ್ರು. ಅದನ್ನ ಬಹಳ ಕಾಳಜಿಯಿಂದ ತಯಾರು ಮಾಡ್ತಾ ಇದ್ರು. ಮತ್ತೆ ದೂರ ತಗೊಂಡೋಗ್ಬೇಕು ಅನ್ನೋದಕ್ಕೆ ಅದೇ ತರ ಚೀಲದಲ್ಲಿ ಹೊಲಿದು ಯಾವ ತರ ತಗೊಂಡೋಗ್ಬೇಕು ಹಂಗೆ ತಗೊಂಡೋಗಿ ಮಹಾಪ್ರಭುಗಳಿಗೆ ಕೊಡ್ತಾ ಇದ್ರಂತೆ. ಆದ್ರಿಂದ ಭಕ್ತರ ಮೇಲಿನ ಪ್ರೀತಿ ಮತ್ತು ಭಗವಂತನ ಈ ಪದಾರ್ಥಗಳ ವಿವರಣೆ ಕೇಳಿದ್ರೆ ಸಾಕಂತೆ ಭಕ್ತರ ಹೃದಯದಲ್ಲಿ ಭಗವಂತನ ಮೇಲಿನ ಪ್ರೀತಿ ಮತ್ತೆ ಸೇವಾ ಭಾವ ಅನ್ನೋದು ಜಾಗೃತ ಆಗುತ್ತೆ. ಆದ್ರಿಂದ ಅವರ ಕಣ್ಣುಗಳಲ್ಲಿ ಅಶ್ರುಧಾರೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಥೆಯನ್ನ ಅವ್ರು ಯಾವ ತರ ಅರ್ಪಣೆ ಮಾಡ್ತಾ ಇದ್ರು, ಯಾವ ತರ ಸೇವೆ ಮಾಡ್ತಾ ಇದ್ರು ಅದನ್ನ ಕೇಳಿದ್ರೆ ಸಾಕು. ಅಂದ್ರೆ ಶ್ರವಣ ಆ ಥರನ ಕೇಳಿದ್ರೆ ಸಾಕು, ಸಾಮಾನ್ಯ ವ್ಯಕ್ತಿಗಳಲ್ಲೂ ಸಹ ಇಂಥ ಒಂದು ಸೇವಾ ಭಾವ ಅನ್ನೋದು ಜಾಗೃತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬರೀ ಅಡಿಗೆ ಆಗಿ ಕಾಣಿಸ್ತಾ ಇರಲಿಲ್ಲ. ಅದನ್ನ ಅವ್ರಿಗೆ ವಿವರಣೆಯನ್ನು ಕೇಳಿದಾಗ ಅದು ಯಾವ ತರ ಅವರು ಸೇವೆ ಮಾಡ್ತಾ ಇದ್ರು ಅನ್ನೋ ಭಾವ ಅವರಲ್ಲಿ ಜಾಗೃತ ಆಗಿ ಭಕ್ತರ ಆ ಸೇವೆಯನ್ನು ಕೇಳಿ ಅವರಲ್ಲಿ ಆಧ್ಯಾತ್ಮಿಕ ಭಾವನೆ ಅನ್ನೋದು ಮೂಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ಸಂಖ್ಯೆ 29. ಪ್ರಭುರ ಅತ್ಯಂತ ಪ್ರಿಯ ಪಂಡಿತ ಗಂಗಾದಾಸ ಯಾಹಾರ ಸ್ಮರಣೆ ಹಾಯ ಸರ್ವಬಂಧ ನಾಶ. ಹರೇ ಕೃಷ್ಣ. ಇದು ರತ್ನ ಮತ್ತೆ ರತ್ನ ಬಸವರಾಜ್ ಮಾತಾಜಿ ಇಬ್ಬರಿದ್ದೀರಾ? ಒಬ್ಬರು ಒಂದು ಶ್ಲೋಕ ಓದಿ. ರತ್ನ ಬಸವರಾಜ್ ಮಾತಾಜಿ ಸಿಗ್ನಲ್ ಇದೆಯಾ? ಇದೆ ಮಾತಾಜಿ. ಓದಿ. ಪ್ರಭುರ ಅತ್ಯಂತ ಪ್ರಿಯ ಪಂಡಿತ ಗಂಗಾದಾಸ ಯಾನ್ಹಾರ ಸ್ಮರಣೆಯಾಗಿ ಸರ್ವಬಂಧ ನಾಶ. ಪ್ರಭುಗಳ ಅತ್ಯಂತ ಬಹಳ ಪ್ರಿಯ ಆತ್ಮೀಯ ಪಂಡಿತ ಗಂಗಾದಾಸ ಯಾನ್ಹಾರ ಯಾರು ಸ್ಮರಣೆ ನೆನೆಸಿಕೊಳ್ಳುವುದರಿಂದ ಆಯಾ ಉಂಟಾಗುತ್ತದೆ, ಸರ್ವಬಂಧ ನಾಶ ಎಲ್ಲಾ ಬಗೆಯ ಬಂಧನಗಳಿಂದ ಬಿಡುಗಡೆ. ಅನುವಾದ: ಪಂಡಿತ ಗಂಗಾದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳೆಂಬ ವೃಕ್ಷದ 8ನೇ ಪ್ರಿಯ ಶಾಖೆ. ಅವರ ಕಾರ್ಯಗಳನ್ನು ಸ್ಮರಣೆ ಮಾಡುವವರು ಎಲ್ಲಾ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಈ ಶ್ಲೋಕದಲ್ಲಿ
ಚೈತನ್ಯ ವೃಕ್ಷದ ಇನ್ನೊಂದು ಶಾಖೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ 8ನೇ ಶಾಖೆ ಅಂತ ಕರೀತಾ ಇದ್ದಾರೆ. ಆ 8ನೇ ಶಾಖೆಯಲ್ಲಿ ಬರುವಂತವ್ರು ಯಾರಪ್ಪ ಅಂದ್ರೆ ಪಂಡಿತ ಗಂಗಾದಾಸರು. ಇವ್ರ ಬಗ್ಗೆ ಪರಿಚಯವನ್ನ ಹೇಳ್ಕೊಡ್ತಾ ಇದೆ. ಇವರ ವಿಶೇಷತೆ ಏನಂದ್ರೆ ಇವರು ಪ್ರಭುಗಳಿಗೆ ಅತ್ಯಂತ ಪ್ರಿಯ, ಚೈತನ್ಯ ಮಹಾಪ್ರಭುಗಳಿಗೆ ಅತ್ಯಂತ ಪ್ರಿಯರಾದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು? ಈ ಪಂಡಿತ ಗಂಗಾದಾಸರು. ಯಾಕೆ ಅವರು ಅತ್ಯಂತ ಪ್ರಿಯ ಆಗಿದ್ರು ಅಂದ್ರೆ ಗಂಗಾದಾಸರು ಚೈತನ್ಯ ಮಹಾಪ್ರಭುಗಳೇ ಬಾಲ್ಯದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಮತ್ತೆ ಅವರ ಜೀವನದಲ್ಲಿ ಅವರಿಗೆ ವಿದ್ಯೆ ಕಲಿಸಿದಂತ ಗುರುಗಳಾಗಿದ್ರಂತೆ. ಅವರು ನಿಮಾಯಿ ಪಂಡಿತ್ ಅಂತ ಹೆಸರಾಗಿದ್ದಾಗ ಗಂಗಾದಾಸ ಪಂಡಿತರ ಬಳಿ ಅವರು ವ್ಯಾಕರಣ ಮತ್ತೆ ಶಾಸ್ತ್ರೀಯ ವಿದ್ಯೆಯನ್ನ ಅಧ್ಯಯನ ಮಾಡಿದ್ರಂತೆ. ಹೀಗಾಗಿ ಗಂಗಾಧರ ಪಂಡಿತರ ಸ್ಥಾನ ಪ್ರಭುಗಳ ಜೀವನದಲ್ಲಿ ವಿಶೇಷ. ಆದ್ರಿಂದ ಅವರು ಮಹಾಪ್ರಭುಗಳ ವಿದ್ಯಾಗುರುಗಳು. ಇವ್ರನ್ನ ಏನಂತ ಕರೀತಾ ಇದ್ದಾರೆ? ಇವ್ರ ಬಗ್ಗೆ ಸ್ಮರಣೆ ಮಾಡಿದ್ರೆ ಯಾಹಾರ ಸ್ಮರಣೆ ಹಯ ಸರ್ವಬಂಧ ನಾಶ. ಯಾರು ಅಂದ್ರೆ ನಾವು ಏನು ಭಗವಂತನ ನೆನೆಸಿದ್ರೆ ಭೌತಿಕ ಬಂಧನ ನಾಶ ಆಗುತ್ತೆ. ಇಲ್ಲಿ ಭಗವಂತನ ಭಕ್ತರನ್ನ ನೆನೆಸಿದ್ರು ಅದೇ ಫಲವನ್ನ ಸಿಗುತ್ತೆ. ಯಾರು ಈಗ ಪಂಡಿತ ಗಂಗಾದಾಸರನ್ನ ನಾವು ನೆನೆಸ್ಕೊಂಡ್ರೆ ಸಾಕು, ನಮ್ಮ ಸರ್ವಬಂಧ ನಾಶ ಅಂದ್ರೆ ಇದು ಏನು ಜನನ ಮರಣ ಚಕ್ರ, ಭೌತಿಕ ಜೀವನದ ಬಂಧನ ಅಂದ್ರೆ ಜನನ ಮರಣ ಚಕ್ರದಿಂದ ನಾವು ಆಚೆ ಬರ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ರು. ಒಬ್ಬ ಶುದ್ಧ ಭಕ್ತನ ಜೀವನವನ್ನು ಸ್ಮರಣೆ ಮಾಡಿದ್ರು ಸಾಕು, ನಮ್ಮ ಮನಸ್ಸು ಭಗವಂತನ ಸೇವೆ ಕಡೆಗೆ ತಿರುಗುತ್ತೆ. ಆದ್ರಿಂದ ಅಂತ ಭಕ್ತನ ಜೀವನ ನಮ್ಗೆ ಭಕ್ತಿ ಮಾರ್ಗವನ್ನ ನೆನಪಿಸ್ಕೊಡೋದ್ರಿಂದ ಇದನ್ನು ಸಹ ಆಧ್ಯಾತ್ಮಿಕವಾಗಿ ಅಷ್ಟೇ ಶಕ್ತಿಶಾಲಿಯಾದದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಭಗವಂತನ ಸ್ಮರಣೆ ಅಲ್ಲ, ಇಲ್ಲಿ ಗಂಗಾದಾಸ ಪಂಡಿತರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಭುಗಳಿಗೆ ತುಂಬಾ ಪ್ರಿಯರಾಗಿರೋರು. ಅವ್ರದ ಚರಿತ್ರೆ ಕೇಳಿದ್ರು ಸಾಕು, ನಾವು ಭಗವಂತನ ಸೇವೆ ಮಾರ್ಗಕ್ಕೆ ನಮ್ಗೆ ಬರಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇವರು ಚೈತನ್ಯ ಮಹಾಪ್ರಭುಗಳ ಆರಂಭಿಕ ಕಾಲದಲ್ಲಿ ಅವ್ರಿಗೆ ವಿದ್ಯೆಯನ್ನು ಕಲಿಸೋ ಸಮಯದಲ್ಲಿ ಇವರು ಅವ್ರ ಜೊತೆ ಇರ್ತಾರೆ, ಸಂಪರ್ಕದಲ್ಲಿ ಇರ್ತಾರೆ. ಆದ್ರಿಂದ ಇವ್ರನ್ನ ಪ್ರಿಯ ಪ್ರಭುಗಳ ಅತ್ಯಂತ ಪ್ರಿಯ ಅಂತ ಕರೆದಿರೋದು. ಅಂದ್ರೆ ಈ ಶ್ಲೋಕದಲ್ಲಿ ಒಟ್ಟು ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ಶಾಖೆ ಗಂಗಾದಾಸ ಪಂಡಿತ. ಅವರು ಪ್ರಭುಗಳಿಗೆ ಅತ್ಯಂತ ಪ್ರಿಯರು. ಅವರ ಸ್ಮರಣೆ ಮಾಡಿದ್ರೆ ಸಾಕು ಭೌತಿಕ ಬಂಧನಗಳಿಂದ ಮುಕ್ತಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಸಂಖ್ಯೆ 30. ಚೈತನ್ಯ ಪಾರ್ಷದ ಶ್ರೀ ಆಚಾರ್ಯ ಪುರಂದರ ಪೀತಾಕರಿ ಯಾರೇ ಭಲೆ ಗೌರಾಂಗ ಸುಂದರ. ಹರೇ ಕೃಷ್ಣ. ರತ್ನ ಮಾತಾಜಿ ಮತ್ತೆ ಯಾರು? ರಿಯಲ್ ಮೀ C55 ಯಾರದು? ಓದಿ. ಓಕೆ, ಓದದಿದ್ರೆ ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾದೇವಿ ಓದಿ ಮಾತಾಜಿ. ಯಾರು ಓದೋದು ಮಾತಾಜಿ? ನಾವು ಓದ್ಲಾ? ಓದಿ. ಶ್ಲೋಕ 30. ಚೈತನ್ಯ ಪಾರ್ಷದ ಶ್ರೀ ಆಚಾರ್ಯ ಪುರಂದರ ಪಿತಕರಿ ಯಾನಾರೆ ಬಲೆ ಗೌರಾಂಗ ಸುಂದರ. ಚೈತನ್ಯ ಪಾರ್ಷದ ಶ್ರೀ ಚೈತನ್ಯ ಮಹಾಪ್ರಭುಗಳು. ಅದೇನ್ ಮಾತಾಜಿ ಯಾರಾಗ ಮಾರ್ಕೊಂಡ್ ಬಂದ್ಬಿಟ್ಟಿದೆ? ಒಡನಾಡಿ ಆಚಾರ್ಯ ಪುರಂದರ ಶ್ರೀ ಆಚಾರ್ಯ ಪುರಂದರು ಪಿತಾ ತಂದೆ ಕರಿ ಅವರನ್ನು ಪರಿಗಣಿಸಿದರು. ಯಾರ ಬಲೆ ಹೇಳುತ್ತಾರೆ ಗೌರಾಂಗ ಸುಂದರ. ಶ್ರೀ ಚೈತನ್ಯ ಮಹಾಪ್ರಭುಗಳು. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. 9ನೇ ಶಾಖೆಯಾದ ಶ್ರೀ ಆಚಾರ್ಯ ಪುರಂದರು ಚೈತನ್ಯ ಮಹಾಪ್ರಭುಗಳ ನಿರಂತರ ಒಡನಾಡಿಯಾಗಿದ್ದರು. ಪ್ರಭುಗಳು ಅವರನ್ನು ತಂದೆ ಎಂದೇ ಸ್ವೀಕರಿಸುತ್ತಿದ್ದರು. ಭಾವಾರ್ಥ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಘವ ಪಂಡಿತರ ಮನೆಗೆ ಭೇಟಿ ಕೊಟ್ಟಾಗಲೆಲ್ಲ ಆಹ್ವಾನ ಬರುತ್ತಿದ್ದ ಹಾಗೆಯೇ ಪುರಂದರ ಆಚಾರ್ಯರು ಮನೆಗೆ ಭೇಟಿ ಕೊಡುತ್ತಿದ್ದರು ಎಂದು ಚೈತನ್ಯ ಭಾಗವತದಲ್ಲಿ ವರ್ಣಿಸಲಾಗಿದೆ. ಪುರಂದರ ಆಚಾರ್ಯರನ್ನು ಮಹಾ ಅದೃಷ್ಟಶಾಲಿಗಳೆಂದು ಪರಿಗಣಿಸಬೇಕು. ಏಕೆಂದರೆ ಪ್ರಭುಗಳು ಅವರನ್ನು ತಂದೆ ಎಂದೇ ಸಂಬೋಧಿಸುತ್ತಿದ್ದರು ಮತ್ತು ಅಪಾರ ಪ್ರೀತಿಯಿಂದ ಆಲಿಂಗಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಪ್ರಭುವಿನ 9ನೇ ಶಾಖೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಯಾರಪ್ಪ? 9ನೇ ಶಾಖೆಯಲ್ಲಿ ಬರೋ ಭಕ್ತರು ಅಂದ್ರೆ ಶ್ರೀ ಆಚಾರ್ಯ ಪುರಂದರ. ಇವರನ್ನ 9ನೇ ಶಾಖೆ ಅಂತ ಕರಿತಾ ಇದ್ದಾರೆ. ಇವರು ಚೈತನ್ಯ ಮಹಾಪ್ರಭುಗಳ ನಿಕಟ ಸಹಚರರಲ್ಲಿ ಒಬ್ಬರಾಗಿದ್ದವರು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಮಹಾಪ್ರಭುಗಳು ಅವರನ್ನ
ಆಚಾರ್ಯ ಪುರಂದರನ ತಂದೆ ಪಿತಾ ಅಂತಾನೆ, ಪಿತಾಕರಿ ಅಂದ್ರೆ ತಂದೆ ಅಂತ ಸ್ವೀಕಾರ ಮಾಡಿದ್ರು. ಅದೇ ತರದಿಂದ ತಂದೆ ಅಂತ ಅವರಿಗೆ ಗೌರವ ಕೊಡ್ತಾ ಇದ್ರಂತೆ, ತಂದೆ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ರು. ಅಂದ್ರೆ ಈಗ ಅವರಿಬ್ರು ಮಧ್ಯೆ ಚೈತನ್ಯ ಮಹಾಪ್ರಭು ಮತ್ತೆ ಆಚಾರ್ಯ ಪುರಂದರ ನಡುವೆ ತಂದೆ ಮಗನ ಸಂಬಂಧ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಚೈತನ್ಯ ಭಾಗವತದಲ್ಲಿ ಇದನ್ನ ವಿವರಿಸಿದಾರಂತೆ. ಚೈತನ್ಯ ಮಹಾಪ್ರಭುಗಳು ರಾಘವ ಪಂಡಿತರ ಮನೆಗೆ ಭೇಟಿ ಕೊಡಕ್ ನೀಡಿದಾಗೆಲ್ಲ ಇವರು ಆಚಾರ್ಯ ಪುರಂದರ ಮನೆಗೂ ಹೋಗ್ತಾ ಇದ್ರು. ಅಂದ್ರೆ ಆಚಾರ್ಯ ಪುರಂದರ ಅಂದ್ರೆ ಅವ್ರ ಮನೆಗೆ ಹೋದಾಗೆಲ್ಲ ಅವ್ರ ಮನೆಗೂ ಭೇಟಿ ಕೊಡ್ತಾ ಇದ್ರು. ಅವಾಗ ಯಾಕೆ ಇವರು ತಂದೆ ಅಂತ ಗೌರವದಿಂದ ಸಂಬೋಧಿಸ್ತಾ ಇದ್ರಿಂದ ಆ ಗೌರವದಿಂದನೇ ಅವರು ತಂದೆ ಮನೆಗೆ ಹೋಗೋ ತರ ಇವ್ರ ಮನೆಗೂ ಹೋಗ್ತಾ ಇದ್ರು, ಯಾವಾಗೂ ಭೇಟಿ ಕೊಡ್ತಾ ಇದ್ರು. ಇದು ಪ್ರಭುಗಳ ವಿಶೇಷ ಪ್ರೀತಿ ಅವ್ರ ಬಗ್ಗೆ ಇರೋದನ್ನ ತೋರಿಸುತ್ತೆ. ಆದ್ರಿಂದ ಇಲ್ಲಿ ಆಚಾರ್ಯ ಪುರಂದರರು ಅತ್ಯಂತ ಭಾಗ್ಯಶಾಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಭಗವಂತನನ್ನ ಪೂಜಿಸ್ತಾರೆ, ಪ್ರಾರ್ಥಿಸ್ತಾರೆ, ಅವರ ಕೃಪೆ ಬಯಸ್ತಾರೆ. ಇಲ್ಲಿ ಆಚಾರ್ಯರಿಗೆ ಎಂತ ವಿಶೇಷತೆ ಇತ್ತು ಅಂದ್ರೆ ಸ್ವತಃ ಚೈತನ್ಯ ಪ್ರಭುಗಳೇ ಅವ್ರ ಮನೆಗೆ ಹೋಗ್ತಾ ಇದ್ರು, ತಂದೆ ಅಂತ ಕರೆದು ಪ್ರೀತಿಯಿಂದ ಅವ್ರನ್ನ ಅಪ್ಕೋತಾ ಇದ್ರು. ಇದು ಅವರ ಭಕ್ತಿಯ ಮಹಿಮೆಯನ್ನ ತೋರಿಸುತ್ತೆ. ಅಂದ್ರೆ ಅವ್ರು ಅಷ್ಟು ಭಕ್ತಿ ತೋರಿಸಿದ್ದಕ್ಕೆ ಭಗವಂತ ಅವರಿಗೆ ಆ ಸ್ಥಾನವನ್ನ ಕೊಟ್ಟಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 29ನೇದರಲ್ಲಿ 8ನೇ ಶಾಖೆಯಾದ ಪಂಡಿತ ಗಂಗಾದಾಸರ ಚೈತನ್ಯ ವೃಕ್ಷದ 8ನೇ ಶಾಖೆ, ಅವರು ಪ್ರಭುಗಳಿಗೆ ಪ್ರಿಯರಾದವರು. ಇಲ್ಲಿ 30ನೇದರಲ್ಲಿ ಆಚಾರ್ಯ ಪುರಂದರರು 9ನೇ ಶಾಖೆ, ಅವರು ಮಹಾಪ್ರಭುಗಳ ನಿಕಟ ಸಹಚರರಾಗಿದ್ದು ಮಹಾಪ್ರಭುಗಳು ಅವ್ರನ್ನ ತಂದೆ ಅಂತಾನೆ ಕರೀತಾ ಇದ್ರು. ಅಂದ್ರೆ ಹೀಗೆ ನಾವು ಚೈತನ್ಯ ವೃಕ್ಷ ಶಾಖೆಗಳ ಮೂಲಕ ಪ್ರಭುಗಳ ವಿವಿಧ ಭಕ್ತರು ಅವ್ರಿಗೆ ಯಾವ್ಯಾವ ತರ ವಿಶಿಷ್ಟ ಸೇವೆ ಸಲ್ಲಿಸ್ತಾ ಇದ್ರು, ಮತ್ತೆ ಆತ್ಮೀಯ ಸಂಬದ್ಧತೆ ಹೇಗಿತ್ತು ಅನ್ನೋದು ಒಂದೊಂದಾಗಿ ನಾವು ತಿಳ್ಕೊತಾ ಇದ್ದೀವಿ. ಶ್ಲೋಕ ಸಂಖ್ಯೆ 31. ದಾಮೋದರ ಪಂಡಿತ ಶಾಖಾ ಪ್ರೇಮತೆ ಪ್ರಚಂಡ ಪ್ರಭುರ ಉಪರೆ ಏಹೋ ಕೈಲ ವಾಕ್ಯ ದಂಡ. ಶ್ರುತಿ ಎಸ್ ಜೆ ಮಾತಾಜಿ, ಶ್ರುತಿ ಎಸ್ ಜೆ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ, ನಾನು ಹೇಳುದು ಕೇಳ್ತದಲ್ಲ? ಕೇಳಿಸ್ತಾ ಇದೆ ಮಾತಾಜಿ. ಇಲ್ಲವಾ? VOY36 ಮಂಜುಳಾ ಸುರೇಶ, VOY36 ಮಾತಾಜಿ. ಹರೇ ಕೃಷ್ಣ. ಓದ್ಲಾ? ಯಾರು ನೀವು ನಿನ್ನೆ ಹರೇ ಓದಿದ್ದೀರಾ? ಕೃಷ್ಣ ಬೇಡ, ಮಾತಾಜಿ. ಗೊತ್ತಿಲ್ಲ ನಮ್ಗೆ ಯಾರದ ನಂಬರ್. ಓದ್ಲಾ ಮಾತಾಜಿ? ಯಾರು ಹರೇ ಮಾತಾಜಿ? ಕೃಷ್ಣ ಮಾತಾಜಿ. ಮಂಜುಳಾ ಸುರೇಶ್. ಓದಿ ಓದಿ. ದಾಮೋದರ ಪಂಡಿತ ಶಾಖಾ ಪ್ರೇಮತೆ ಪ್ರಚಂಡ ಪ್ರಭುರ ಉಪರೆ ಎಂಗೋ ಕೈಲ ವಾಕ್ಯ ದಂಡ. ದಾಮೋದರ ಪಂಡಿತ ಶಾಖಾ ಇನ್ನೊಂದು ಶಾಖೆ, 10ನೆಯ ಶಾಖೆ, ಪ್ರೇಮತೆ ವಾತ್ಸಲ್ಯದಲ್ಲಿ, ಪ್ರಚಂಡ ಬಹಳ ಪ್ರಗತಿಯನ್ನು ಸಾಧಿಸಿದವರು, ಪ್ರಭು ಉಪರೆ ಮೇಲೆ, ಯೇಸುಹೋ ಅವರು ಯಾರು, ಕೈಲ ಮಾಡಿದರು, ವಾಕ್ದಂಡನೆ ಮಾಡುವುದು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ವೃಕ್ಷದ 10ನೆಯ ಶಾಖೆಯಾದ ದಾಮೋದರ ಪಂಡಿತರು ಚೈತನ್ಯ ಮಹಾಪ್ರಭುಗಳನ್ನು ಕುರಿತ ಪ್ರೇಮದಲ್ಲಿ ಎಷ್ಟೊಂದು ಉನ್ನತ ಸ್ಥಾನಕ್ಕೆ ಏರಿದ್ದರೆಂದರೆ, ಒಂದು ಸಲ ಅವರು ಸ್ವಲ್ಪವೂ ಹಿಂಜರಿಯದೆ ಕಠಿಣ ಶಬ್ದಗಳಿಂದ ಪ್ರಭುಗಳನ್ನು ನಿಂದಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಮುಂದಿನ ಬರುವಂತ ಭಕ್ತರು ಯಾರಪ್ಪ ಅಂದ್ರೆ ದಾಮೋದರ ಪಂಡಿತರು. ಇವರನ್ನ ಚೈತನ್ಯ ವೃಕ್ಷದ 10ನೇ ಶಾಖೆ ಅಂತ ಇಲ್ಲಿ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರೇಮತೆ ಪ್ರಚಂಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ ದಾಮೋದರ ಪಂಡಿತರ ಹೃದಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಮೇಲಿನ ಪ್ರೀತಿ ಅನ್ನೋದು ತುಂಬಾ ಹೆಂಗಿತ್ತು ಅಂದ್ರೆ ತೀವ್ರ ಅಥವಾ ಗಾಢವಾದ ಪ್ರೀತಿ ಆಗಿರ್ತು ಇತ್ತಂತೆ ಅವ್ರ ಮೇಲೆ. ಆ ಪ್ರೀತಿ ಅನ್ನೋದು ಸಾಮಾನ್ಯ ಭಕ್ತಿ ಹಂಗೆ ಇರ್ತಾ ಇರಲಿಲ್ಲ. ಆ ಪ್ರೀತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಮಹಾಪ್ರಭುಗಳ ವರ್ತನೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ, ಅಂದ್ರೆ ಭಕ್ತಿಯದಲ್ಲಿ ಆದರ್ಶಕ್ಕೆ ಕೊರತೆ ಆಗುವಂಥದ್ದು ಏನಾದ್ರೂ ಅವರಲ್ಲಿ ಸ್ವಲ್ಪ ಕಂಡು ಬಂದು ಸಹ ಇವ್ರು ಏನ್ ಮಾಡ್ತಾ ಇದ್ರು, ಅವ್ರನ್ನ ನೇರವಾಗಿ ದಂಡಿಸ್ತಾ ಇದ್ರು. ಯಾವ ತರ? ಮಾತಿನಿಂದ ದಂಡಿಸ್ತಾ ಇದ್ರು. ಆ ಆತ್ಮೀಯತೆ ಅವರಿಬ್ರು ಮಧ್ಯ ಇತ್ತು. ಇಲ್ಲಿ ವಾಕ್ಯ ದಂಡ ಅಂತ ಕರೆದಿದ್ದಾರಲ್ಲ, ಅದ್ರ ಅರ್ಥ ಏನಪ್ಪಾ ಅಂದ್ರೆ ಮಾತಿನ ಮೂಲಕ ಅವ್ರನ್ನ ಗದರಿಸೋದು ಅಥವಾ ಕಠಿಣವಾಗಿ ಎಚ್ಚರಿಕೆ ಕೊಡೋದು. ಅಂದ್ರೆ ಇಲ್ಲಿ ದಾಮೋದರ ಪಂಡಿತರು ಗದರಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಪ್ರಭುಗಳಿಗೆ ಅವಮಾನ ಅಥವಾ
ಅಹಂಕಾರದಿಂದ ಈ ಮಾತು ಹೇಳ್ತಾ ಇದಾರೆ ಅಂತ ನಾವು ತಿಳ್ಕೊಬಾರ್ದು. ಅವರು ಹೃದಯದಲ್ಲಿ ಪ್ರಭುಗಳ ಮೇಲಿನ ಅಪಾರ ಪ್ರೀತಿ ಮತ್ತೆ ಕಾಳಜಿ ಏನಿತ್ತು ಅನ್ನೋದನ್ನ ಇಲ್ಲಿ ನಮ್ಮ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾಪ್ರಭುಗಳಿಗೆ ಯಾವುದೇ ಬಗೆಯ ತಪ್ಪು ಕಲ್ಪನೆ ಅಥವಾ ಲೋಪದಿಂದ ಉಂಟಾಗೋ ಸಾಧ್ಯತೆ, ಅವ್ರೇನೋ ಮಾಡಿದ್ರೆ ಏನೋ ತಪ್ಪಾಗಬಹುದು ಅದರಿಂದ ಅಂತ ಅನ್ನಿಸಿದಾಗ ಯಾರು ಅವ್ರು ಪ್ರಭುಗಳು ಅಂತೆಲ್ಲ ಬೇರೆಯವ್ರು ಮೌನವಾಗಿರ್ಬೋದು, ಆದ್ರೆ ಇವ್ರು ಮೌನವಾಗಿರ್ತಾ ಇರ್ಲಿಲ್ವಂತೆ, ನೇರವಾಗಿ ಅದನ್ನ ಹೇಳ್ತಾ ಇದ್ರು. ನೀವು ತಪ್ಪು ಮಾಡ್ತಾ ಇದ್ದೀರಾ, ಆ ತರ ಸರಿ ಇಲ್ಲ ಅಂತ ಅವರು ನೇರವಾಗಿ ದಂಡನೆ ಮಾಡ್ತಾ ಇದ್ರಂತೆ. ಈ ಸ್ವಾತಂತ್ರ್ಯ ಅವರಿಗೆ ಇತ್ತು ಚೈತನ್ಯ ಮಹಾಪ್ರಭುಗಳ ಬಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಸ್ವರೂಪ, ಅಂದ್ರೆ ಅವ್ರ ಪ್ರೀತಿಯ ಸ್ವರೂಪ, ನಿಜವಾದ ಪ್ರೀತಿ ಅಂದ್ರೆ ಅದೇ. ನಮ್ಮ ಪ್ರೀತಿ ಪಾತ್ರರು ಏನಾದ್ರು ಅವ್ರಿಗೆ ಯಾವಾಗಲೂ ಮಿಥ್ಯ ಹೇಳಿ ಅವ್ರಿಗೆ ಸಿಹಿ ಮಾತೆ ಹೇಳಿ ಅವ್ರು ಹೊಗಳ್ತಾ ಇರೋದೇ ನಿಜವಾದ ಪ್ರೀತಿ ಅಲ್ಲ. ನಿಜವಾದ ಪ್ರೀತಿ ಪಾತ್ರರ ಬಗ್ಗೆ ಯಾವ ತರ ಇರುತ್ತೆ ಅಂದ್ರೆ ಅವ್ರನ್ನ ವಿರೋಧ ಮಾಡೋದು ಅಲ್ಲ, ಅವರು ತಪ್ಪು ಮಾಡಿದಾಗ ವಾಕ್ಯ ದಂಡ, ಅವ್ರು ಇದ್ಯಾರು ತಪ್ಪು ಮಾಡ್ತಾ ಇದ್ದೀರಾ, ಆ ದೃಷ್ಟಿಯಿಂದ ಇದು ತಪ್ಪು ಅಂತ ಅರ್ಥ ಮಾಡಿಸಿ ಹೇಳೋದು ನಿಜವಾದ ಪ್ರೀತಿ. ಆ ಸ್ವರೂಪವನ್ನ ಇಲ್ಲಿ ಅವರು ಪ್ರದರ್ಶನ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶ್ಲೋಕದಲ್ಲಿ ದಾಮೋದರ ಪಂಡಿತರು ಪ್ರಭುವಿನ ಮೇಲಿನ ಅತ್ಯಂತ ತೀವ್ರವಾದ ಪ್ರೀತಿಯಿಂದ ಏನ್ ಮಾಡ್ತಾ ಇದ್ರು, ಅಗತ್ಯವಿದ್ದಾಗ ಮಹಾಪ್ರಭುಗಳನ್ನೇ ಒಂದು ಕಠಿಣವಾದ ಮಾತಿನಿಂದ ಎಚ್ಚರಿಸುವಷ್ಟು ಅವ್ರಿಗೆ ಆತ್ಮೀಯರಾಗಿದ್ರು. ಈ ಶ್ಲೋಕದಲ್ಲಿ ಅವರ ಚೈತನ್ಯ ಮಹಾಪ್ರಭು ಮತ್ತೆ ಅವರ ಸಂಬಂಧ ಯಾವ ತರ ಇತ್ತು ಅಂದ್ರೆ ಆಪ್ತ ಮತ್ತು ಪ್ರೇಮಮಯ ಸ್ವರೂಪವಾಗಿ ಯಾವ ತರ ಇದ್ರು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಶ್ಲೋಕ ಸಂಖ್ಯೆ 32. ದಂಡ ಕಥ ಕಹಿಬ ಆಗೆ ವಿಸ್ತಾರ ಕರಿಯ ದಂಡೆ ತುಷ್ಟ ಪ್ರಭು ತಾರೆ ಪಾಟ್ಯಾಲ ನದಿಯ. ಹೇ ಮಂಜುಳಾ ಮಾತಾಜಿ ಓದಿ. ಹೇ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ದಂಡ ಕಥ ಕಹಿಬ ಆಗೆ ವಿಸ್ತಾರ ಕರಿಯ ದಂಡೆ ತುಷ್ಟ ಪ್ರಭು ತಾನ್ರೆ ಪಾಠಯಿಲ ನದಿಯ. ದಂಡಕಥ ಅಂತಹ ದಂಡನೆಯ ನಿರೂಪಣೆಯನ್ನು ಕಹಿಬ ನಾನು ನುಡಿಯುತ್ತೇನೆ, ಹಾಗೆ ಮುಂದೆ ವಿಸ್ತಾರ ವಿವರವಾದ ವರ್ಣನೆಯೊಡನೆ ಕರಿಯ ಮಾಡುತ್ತೇನೆ. ದಂಡನೆಗೆ ಸಂಬಂಧಿಸಿದಂತೆ ತುಷ್ಟ ಪ್ರಭುಗಳು ಬಹಳ ಸಂತುಷ್ಟರಾದರು. ತಾನ್ರೆ ಅವರನ್ನು ಪಾಠಯಿಲ ಹಿಂದೆ ಕಳಿಸಿದರು. ನದಿಯ ಬಂಗಾಳದಲ್ಲಿ ಒಂದು ಜಿಲ್ಲೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಾಗ್ದಂಡನೆಯ ಈ ಪ್ರಸಂಗವನ್ನು ಚೈತನ್ಯ ಚರಿತಾಮೃತದಲ್ಲಿ ಮುಂದೆ ವಿವರಿಸುತ್ತೇನೆ. ಈ ದಂಡನೆಯಿಂದ ಬಹಳ ಸಂತುಷ್ಟರಾದ ಪ್ರಭುಗಳು ದಾಮೋದರ ಪಂಡಿತರನ್ನು ನವದ್ವೀಪಕ್ಕೆ ಕಳುಹಿಸಿದರು. ಭಾವಾರ್ಥ: ಹಿಂದೆ ವ್ರಜಧಾಮದಲ್ಲಿ ಶೈಬ್ಯ ಎಂದು ಹೆಸರಾಗಿದ್ದ ದಾಮೋದರ ಪಂಡಿತರು ಚೈತನ್ಯ ಮಹಾಪ್ರಭುಗಳಿಂದ ಶಚಿಮಾತಾ ಅವರಿಗೆ ಸಂದೇಶಗಳನ್ನು ಕೊಂಡೊಯ್ಯುತ್ತಿದ್ದರು. ರಥಯಾತ್ರಾ ಉತ್ಸವದ ಸಮಯದಲ್ಲಿ ಅವರು ಶಚಿಮಾತಾ ಅವರಿಂದ ಚೈತನ್ಯ ಮಹಾಪ್ರಭುಗಳಿಗೆ ಸಂದೇಶಗಳನ್ನು ಕೊಂಡೊಯ್ಯುತ್ತಿದ್ದರು. ಅಷ್ಟೇನಾ ಮಾತಾಜಿ? ಅಷ್ಟೇ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ದಾಮೋದರ ಪಂಡಿತರಲ್ಲಿ ಮಾತಿನಿಂದ ಎಚ್ಚರಿಸ್ತಾ ಇದ್ರು ಅಂತ ಹೇಳಿದ್ರೆ ಅದು ಯಾವ ತರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಮುಂದೆ ಆ ಪ್ರಸಂಗ ಬರುತ್ತಂತೆ, ಅದನ್ನ ಗದರಿಕೆಯಿಂದ ದಾಮೋದರ ಪಂಡಿತರು ಹೇಗೆ ಸಂತುಷ್ಟರಾಗಿ ಅವರನ್ನ ದಂಡನೆಯಿಂದ ಸಂತುಷ್ಟರಾಗಿ ಅವ್ರನ್ನ ನವದ್ವೀಪಕ್ಕೆ ಕಳಿಸ್ತಾರಂತೆ. ಅದು ಯಾವ ತರ ಅನ್ನೋದನ್ನ ಮುಂದೆ ಹೇಳ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕವಿರಾಜ ಆ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದನ್ನ ಇಲ್ಲಿ ವಿವರವಾಗಿ ಹೇಳ್ತಾ ಇಲ್ಲ, ಮುಂದೆ ವಿವರಿಸ್ತೀವಿ ಅದ್ರ ಬಗ್ಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾಪ್ರಭುಗಳು ದಾಮೋದರ ಪಂಡಿತರ ಮೇಲೆ ಯಾಕೆ ಸಂತುಷ್ಟರಾಗಿದ್ರಪ್ಪ ಅಂದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ನಮ್ಗೆ ಗದ್ರದಾಗ ಏನಾಗುತ್ತೆ, ನಮ್ಗೆ ಖುಷಿ ಆಗುತ್ತೆ ಯಾರು ಬೈದ್ರೆ ನಮ್ಗೆ? ಹರೇ ಕೃಷ್ಣ. ಇಲ್ಲ ಮತ್ತೆ ಬೇಜಾರಾಗುತ್ತೆ. ಕೋಪ ಬರುತ್ತೆ ಮಾತಾಜಿ. ಹೌದು ಮಾತಾಜಿ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ದಾಮೋದರ ಪಂಡಿತರ ಗದರಿಕೆಯಿಂದಲೇ ಅವರು ಸಂತುಷ್ಟರಾದ್ರಂತೆ. ಆದ್ರೆ ಯಾಕೆ ಅಂದ್ರೆ ಅವರು ಸರಿಯಾಗಿರೋ ವಿಷಯವನ್ನ ಹೇಳಿದ್ರು ಅಂತ. ಅಂದ್ರೆ ಅವರ ಮಾತಿನಲ್ಲಿ ಅವರ ಅಹಂಕಾರ ಇರಲಿಲ್ಲ, ಅವರ ಅವಮಾನ ಮಾಡುವಂತ ಉದ್ದೇಶನೂ ಇರಲಿಲ್ಲ, ಅವರ ವೈಯಕ್ತಿಕ ಸ್ವಾರ್ಥ ಏನೂ ಇರಲಿಲ್ಲ. ಪ್ರಭುಗಳ ಮೇಲಿನ ಗಾಢವಾದ ಪ್ರೀತಿ ಕಾಳಜಿಯಿಂದ ಅವರಿಗೆ ವಾಕ್ಯ ದಂಡವನ್ನ ಮಾಡಿದ್ರು. ಆದ್ರಿಂದ ಇದನ್ನ ಅರ್ಥ ಮಾಡ್ಕೊಂಡಂತ ಚೈತನ್ಯ ಮಹಾಪ್ರಭುಗಳು ಅವರನ್ನ
ಅವರ ಕಠಿಣ ಮಾತುಗಳಿಗೆ ಅವ್ರನ್ನ ಸಹ ಪ್ರೀತಿಯಿಂದ ಸ್ವೀಕರಿಸಿದಂಥವ್ರು. ಅವರು ಸ್ವೀಕರಿಸಿ ಏನೇ ಅಂತಾರೆ, ಅವ್ರಿಗೊಂದು ಸೇವೆಯನ್ನು ಅವ್ರನ್ನ ನವದ್ವೀಪಕ್ಕೆ ಕಳಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ದಾಮೋದರ ಪಂಡಿತರು ನವದ್ವೀಪದಲ್ಲಿ ಶಚಿಮಾತೆಯ ಸಂಪರ್ಕದಲ್ಲಿದ್ದು ಮಹಾಪ್ರಭುಗಳಿಗೆ ಸಂದೇಶ ಕೊಡ್ತಾ ಇದ್ರು ಅಂತೆ, ಅಂದ್ರೆ ಹಿಂದಿನ ಸ್ವರೂಪದಲ್ಲಿ. ಆದ್ರಿಂದ ಹೀಗೆ ದಾಮೋದರ ಪಂಡಿತರ ಸೇವೆ ಮಹಾಪ್ರಭುಗಳೊಂದಿಗೆ ನೇರವಾಗಿ ಸೀಮಿತವಾಗಿರಲಿಲ್ಲ. ಅಂದ್ರೆ ಮಹಾಪ್ರಭುಗಳು ಅವರ ತಾಯಿ ಸಚಿಮಾತೆಯ ನಡುವೆ ಸಂದೇಹವಾಹಕರಾಗಿ ಇವರು ಕೆಲಸ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಾವಾರ್ಥದಲ್ಲಿ ಹೇಳ್ತಾರೆ, ದಾಮೋದರ ಪಂಡಿತರು ವೃಂದಾವನ ಲೀಲೆಯಲ್ಲಿ ಶಬ್ಯ ಅನ್ನೋ ಒಬ್ಬ ಗೋಪಿಕೆಯರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಶಚಿಮಾತೆಗೆ ಅವರು ತಲುಪಿಸ್ತಾ ಇದ್ರು ಇವರು. ಅದೇ ರೀತಿ ರಥಯಾತ್ರೆಯ ಸಂದರ್ಭದಲ್ಲಿ ಶಚಿಮಾತೆಯ ಸಂದೇಶಗಳನ್ನ ಇವರು ಮಹಾಪ್ರಭುಗಳಿಗೆ ತಲುಪಿಸುವಂತ ಸೇವೆ ಮಾಡ್ತಾ ಇದ್ರು. ಹೀಗೆ ಅವರು ನಡುವೆ ಒಂದು ಪ್ರೀತಿಯ ಸಂದೇಶವನ್ನು ಸಾಗಿಸುವಂತ ವಿಶ್ವಾಸಾರ್ಹ ಸೇವಕರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದಾಮೋದರ ಪಂಡಿತರಲ್ಲಿ 2 ಅಂಶ. ಪ್ರಭುಗಳ ಮೇಲೆ ಅಪಾರ ಪ್ರೀತಿ ಇತ್ತು. ಅವರು ಅಗತ್ಯವಿದ್ದಾಗ ಪ್ರಭುವನ್ನ ಎಚ್ಚರಿಸಕ್ಕೂ ಸಹ ಹಿಂಜರಿತಾ ಇರಲಿಲ್ಲ. ಪ್ರಭುವಿನ ಆದೇಶಕ್ಕೆ ಅವರು ಬದ್ಧರಾಗೂ ಇರ್ತಾ ಇದ್ರು. ಮಹಾಪ್ರಭುಗಳವರು ನವದ್ವೀಪಕ್ಕೆ ಕಳಿಸಿದಾಗ ಅವರು ಆ ಸೇವೆಯನ್ನು ಸಹ ಸ್ವೀಕರಿಸಿ ಅದನ್ನು ಸಹ ಮಾಡೋದಕ್ಕೆ ಸಿದ್ಧರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೆಕ್ಸ್ಟ್ ಮುಂದಿನ ಶ್ಲೋಕ 33. ತಾಹರ ಅನುಜ ಶಾಖ ಶಂಕರ ಪಂಡಿತ ಪ್ರಭು ಪಾದೋಪಾಧಾನ ಯಾರ ನಾಮ ವಿದಿತ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾಜಾಹಾರ ಅನುಜ ಶಾಖ ತಜ್ಞರ ಪಂಡಿತ ಪ್ರಭು ಪಾದೋಪಾದಕ ಯಜ್ಞರ ನಾಮ ವಿದಿತ. ತಾಜ್ಹಾರ ಅವರ ದಾಮೋದರ ಪಂಡಿತರ ಅನುಜ ತಮ್ಮ, ಶಾಖ 11ನೆಯ ಶಾಖೆ, ತಸ್ಕರ ಪಂಡಿತ ಶಂಕರ ಪಂಡಿತ, ಪ್ರಭುಗಳ ಪಾದ ಉಪದಾನ ಪಾದರಕ್ಷೆಗಳು, ಹ್ಯಾಜ್ ಯಾರ ನಾಮ ಹೆಸರು, ವಿದಿತ ಪ್ರಖ್ಯಾತ. ಅನುವಾದ: ದಾಮೋದರ ಪಂಡಿತರ ತಮ್ಮನಾದ ಶಂಕರ ಪಂಡಿತರು 11ನೆಯ ಶಾಖೆ. ಅವರು ಪ್ರಭುಗಳ ಪಾದರಕ್ಷೆಗಳೆಂದು ಪ್ರಸಿದ್ಧರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಚೈತನ್ಯ ವೃಕ್ಷದ 11ನೇ ಶಾಖೆ ಯಾವುದು ಅಂದ್ರೆ ಅವರು ಶಂಕರ ಪಂಡಿತರು. ಅವ್ರು ಯಾರಾಗಿದ್ರು? ದಾಮೋದರ ಪಂಡಿತರ ಕಿರಿಯ ಸಹೋದರರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಿರಿಯ ಸಹೋದರರಿಗೆ ಯಾವ ತರ ಸೇವೆ ಸಿಕ್ಕಿತ್ತು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಪಾದೋಪದಾನ, ಅಂದ್ರೆ ಪಾದ ಸೇವೆಯಲ್ಲಿ ಇರುವಂತವ್ರು ಅನ್ನೋದ್ರಲ್ಲಿ ಆ ತರ ಇವರು ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಪ್ರಭು ಪಾದೋಪದಾನ ಅಂದ್ರೆ ಪಾದದ ಕೆಳಗೆ, ಆಸನದ ಕೆಳಗೆ ಇಡುವ ಪಾದಕ್ಕೆ ಸಂಬಂಧಿಸಿದ ಸೇವೆ ಅಂತ ಅರ್ಥ ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಪಾದ ಸೇವೆಯಲ್ಲಿ ಇವರು ಅತ್ಯಂತ ನಿಕಟವಾಗಿ ತೊಡಗಿಸ್ಕೊಂಡಿದ್ರು ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಭಕ್ತಿ ಸೇವೆಯ ಪ್ರಮುಖ ಲಕ್ಷಣ ಅಂದ್ರೆ ಭಗವಂತನ ಪಾದ ಸೇವೆ. ಈ ಪಾದ ಸೇವೆಯ ಮಹತ್ವ ಏನು ಅಂದ್ರೆ ಈ ಪಾದ ಸೇವೆನೇ ತುಂಬಾ ಮಹತ್ವದಾಗಿದೆ ವೈಷ್ಣವ ಭಕ್ತಿಯಲ್ಲಿ. ಭಗವಂತನ ಪಾದಗಳನ್ನು ಸೇವಿಸುವ ಮೂಲಕ ತನ್ನ ವಿನಯ, ದಾಸ್ಯ ಭಾವ ಮತ್ತೆ ಸಮರ್ಪಣೆಯನ್ನು ನಾವು ವ್ಯಕ್ತಪಡಿಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರ ಇಲ್ಲಿ ಶಂಕರ ಪಂಡಿತರು ಏನಾಗಿದ್ರು? ಪ್ರಭು ಪಾದೋಪದಾನ ಅದರಲ್ಲಿ ಪ್ರಸಿದ್ಧ ಆಗಿದ್ರು. ಆ ಸೇವೆಯನ್ನ ಅವರು ಅಳವಡಿಸ್ಕೊಂಡಿದ್ರು. ಇಲ್ಲಿ ಅಧಿಕಾರಕ್ಕಿಂತ ನಮ್ಗೇನು, ನಾವು ಭಗವಂತನಿಗೆ ಪೂಜೆ ಮಾಡೋದಷ್ಟೇ ದೊಡ್ಡದಲ್ಲ. ಇಲ್ಲಿ ಆ ಪ್ರಭುವಿನ ಪಾದಗಳನ್ನ ಇರೋಂಥ ಯಾವುದೇ ಸೇವೆ ಆದ್ರೂ ಮುಖ್ಯ ಅನ್ನೋದನ್ನ ಇವರು ಸ್ಥಾನ ಮುಖ್ಯ ಅಥವಾ ಅಧಿಕಾರ ಮುಖ್ಯ ಅಲ್ಲ, ಸೇವೆ ಮನೋಭಾವ ಮುಖ್ಯ ಅನ್ನೋದನ್ನ ಇಲ್ಲಿ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ದಾಮೋದರ ಪಂಡಿತರು ಪ್ರಭುಗಳ ಹಿತಕ್ಕಾಗಿ ನೇರವಾಗಿ ಮಾತಾಡೋ ಮೂಲಕ ಸೇವೆ ಮಾಡ್ತಾ ಇದ್ರು. ಅದೇ ಅವರ ತಮ್ಮ ಶಂಕರ ಪಂಡಿತರು ಪ್ರಭುಗಳ ಪಾದ ಸೇವೆಯ ಮೂಲಕ ಸೇವೆ ಮಾಡ್ತಾ ಇದ್ರು. ಈ ಎರಡೂ ಸೇವೆನೂ ವಿಭಿನ್ನ. ಒಬ್ರು ಆರ್ಡರ್ ಮಾಡ್ತಾ ಇದ್ರು, ಇನ್ನೊಬ್ರು ಅವ್ರ ಪಾದಗಳಲ್ಲಿ ಕೆಳಗ್ ಕೂತು ಸೇವೆ ಮಾಡ್ತಾ ಇದ್ರು. ಈ ಎರಡೂ ಸಹ ವಿಭಿನ್ನ ಆಗಿದ್ರು ಚೈತನ್ಯ ಮಹಾಪ್ರಭುಗಳ ಮೇಲಿನ ಪ್ರೀತಿಗೆ ಇಬ್ರು ಅಭಿವ್ಯಕ್ತಿ ಮಾಡ್ತಾ ಇದ್ದಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಬ್ರದ್ದು ಸೇವಾ ಭಾವ ಹೆಂಗಿದೆ, ವಿಭಿನ್ನವಾಗಿದೆ. ಇಬ್ರದ್ದು ಒಬ್ರು ಆರ್ಡರ್ ಮಾಡೋರು ಅಂದ್ರೆ ಅವ್ರಿಗೆ ದಂಡಿಸುವಂತ ಇದ್ರಲ್ಲಿದ್ರು, ಇನ್ನೊಬ್ರು ಅವರ ಪಾದಗಳಲ್ಲಿ ಸೇವೆ ಮಾಡುವಂತವ್ರಾಗಿದ್ರು. ಈ ತರ ವಿಭಿನ್ನವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಶ್ಲೋಕ ಸಂಖ್ಯೆ 34. ಸದಾಶಿವ ಪಂಡಿತ ಯಾರ ಪ್ರಭು ಪದೇ ಆಶಾ ಪ್ರಥಮೆ ಈ ನಿತ್ಯಾನಂದೇರ ಯಾರ ಘರೆ ವಾಸ. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ಮಾತಾಜಿ
ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಸದಾಶಿವ ಪಂಡಿತ ಯಾಂಜರ ಪ್ರಭು ಪದೇ ಆಶಾ ಪ್ರಥಮೇಯಿ ನಿತ್ಯಾನಂದೇರ ಯಾಂಜರ ಗರೆ ವಾಸ. ಸದಾಶಿವ ಪಂಡಿತ ಯಾಂಜರ ಯಾರ, ಪ್ರಭು ಪದೇ ಪ್ರಭುಗಳ ಪಾದ ಕಮಲಗಳಿಗೆ, ಆಶಾ ನಿರಂತರ ಕಾಮನೆ, ಪ್ರಥಮೇಯಿ ಪ್ರಾರಂಭದಲ್ಲಿ, ನಿತ್ಯಾನಂದೇರ ಪ್ರಭು ನಿತ್ಯಾನಂದರ, ಯಾಂಜರ ಯಾರ, ಘರೆ ಮನೆಯಲ್ಲಿ, ವಾಸ ನೆಲೆಸಿರುವುದು. ಅನುವಾದ: ಸದಾಶಿವ ಪಂಡಿತನು 12ನೇ ಶಾಖೆಯವರು. ಚೈತನ್ಯ ಮಹಾಪ್ರಭುಗಳ ಪಾದಕಮಲಕ್ಕೆ ಸೇವೆ ಸಲ್ಲಿಸಲು ಅವರು ಸದಾ ಕಾತರರಾಗಿರುತ್ತಿದ್ದರು. ಪ್ರಭು ನಿತ್ಯಾನಂದರು ನವದ್ವೀಪಕ್ಕೆ ಬಂದಾಗ ಸದಾಶಿವ ಪಂಡಿತರ ಮನೆಯಲ್ಲಿ ತಂಗಿದ್ದರು. ಇದು ಪಂಡಿತರ ಸುದೈವವಾಗಿತ್ತು. ಭಾವಾರ್ಥ: ಚೈತನ್ಯ ಭಾಗವತದ ಅಂತ್ಯಕಂಡದ 9ನೇ ಅಧ್ಯಾಯದಲ್ಲಿ ಸದಾಶಿವ ಪಂಡಿತರು ಪರಿಶುದ್ಧ ಭಕ್ತರಾಗಿದ್ದರು ಮತ್ತು ನಿತ್ಯಾನಂದ ಪ್ರಭುಗಳು ಅವರ ಮನೆಯಲ್ಲಿ ತಂಗಿದ್ದರು ಎಂದು ಪ್ರಸ್ತಾವಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಮುಂದಿನ ಶಾಖೆ ಸದಾಶಿವ ಪಂಡಿತರು. ಇವರು ಚೈತನ್ಯ ವೃಕ್ಷದ 12ನೇ ಶಾಖೆ ಅಂತ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವರ ಭಕ್ತಿಯ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ, ಇಲ್ಲಿ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ರು, ಪ್ರಭು ಪದೇ ಆಶಾ ಅಂದ್ರೆ ಆ ಸದಾಶಿವ ಪಂಡಿತರ ಹೃದಯದಲ್ಲಿ ಪ್ರಭುವಿನ ಪಾದ ಕಮಲಗಳಲ್ಲಿ ಸೇವೆ ಮಾಡ್ಬೇಕು ಅನ್ನೋ ನಿರಂತರವಾಗಿರೋ ಒಂದು ಬಯಕೆ ಇತ್ತಂತೆ. ಆ ತರ ಇವರು ಭಕ್ತರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರ ಜೀವನದಲ್ಲಿ ಅತ್ಯಂತ ಮುಖ್ಯ ಲಕ್ಷಣ ಅಂದ್ರೆ ಭಗವಂತನ ಸೇವೆಯನ್ನು ಬಯಸೋದು. ಅದನ್ನ ಇವ್ರು ಯಾವಾಗ್ಲೂ ಬಯಸ್ತಾ ಇರೋ, ಪ್ರಭುವಿನ ಪಾದ ಸೇವೆ ಮಾಡ್ಬೇಕು ಅನ್ನೋ ಬಯಕೆ ಇವರಲ್ಲಿ ಯಾವಾಗ್ಲೂ ಇತ್ತು. ಆ ಆಶಯದಲ್ಲೇ ಇದ್ರು ಇವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಆಸೆ ಅನ್ನೋದು ಸಾಮಾನ್ಯ ಭೌತಿಕ ಆಸೆ ತರ ಅಂತ ನಾವು ತಿಳ್ಕೊಬಾರ್ದು. ಭಗವಂತನ ಸೇವೆ ಪಡೆಯಬೇಕು ಅನ್ನೋ ಒಂದು ಆಧ್ಯಾತ್ಮಿಕ ಆಕಾಂಕ್ಷೆಯಲ್ಲಿ ಇವ್ರಿಗೆ ಯಾವಾಗ್ಲೂ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ನಿತ್ಯಾನಂದ ಪ್ರಭುಗಳು ನವದ್ವೀಪಕ್ಕೆ ಬಂದ ಆರಂಭಿಕ ಸಮಯದಲ್ಲಿ ಸದಾಶಿವ ಪಂಡಿತರ ಮನೆಯಲ್ಲಿ ವಾಸ ಇರ್ತಾರಂತೆ. ಇದು ಸದಾಶಿವ ಪಂಡಿತರಿಗೆ ಒಂದು ಅತ್ಯಂತ ಭಾಗ್ಯ, ಅಂದ್ರೆ ಒಂದು ಖುಷಿ ಕೊಡುವಂತ ಸಂಗತಿ ಆಗಿದೆ ಅಂತ ಇಲ್ಲಿ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಶುದ್ಧ ಭಕ್ತರ ಮನೆಯಲ್ಲಿ ಸ್ವತಃ ನಿತ್ಯಾನಂದ ಪ್ರಭುಗಳು ವಾಸಿಸ್ತಾ ಇದ್ರು ಅಂದ್ರೆ ಆ ಮನೆಯ ಪವಿತ್ರತೆ ಮತ್ತೆ ಭಕ್ತನ ಮಹಿಮೆ ಹೆಂಗಿರ್ಬೋದು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಭಾವಾರ್ಥದಲ್ಲಿ ಚೈತನ್ಯ ಭಾಗವತದಲ್ಲಿ ಸದಾಶಿವ ಪಂಡಿತ ಶುದ್ಧ ಭಕ್ತರು ಅಂತ ಹೇಳಿದ್ದಾರೆ. ಅವರು ಭಗವಂತನ ಪಾದ ಸೇವೆಗೆ ನಿರಂತರವಾಗಿ ಅವರಿಗೆ ಬಯಕೆ ಇತ್ತು. ಅದೇ ತರ ಅವ್ರಿಗೆ ಆ ಸೇವೆ ಅನ್ನೋದು ಸಿಕ್ಕಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶ್ಲೋಕದಲ್ಲಿ ಭಕ್ತನ ಹೃದಯ ಮತ್ತೆ ಭಕ್ತನ ಮನೆ ಎರಡೂ ಭಗವಂತನ ಸೇವೆಗೆ ಸಮರ್ಪಿತವಾದಾಗ ಅದು ಪವಿತ್ರ ಸ್ಥಳ ಆಗಿ ಮಾರ್ಪಾಟಾಗುತ್ತೆ ಅನ್ನೋ ಒಂದು ಅಂಶವನ್ನ ನಾವು ತಿಳ್ಕೊಬೇಕಾಗಿರೋದು. ಶ್ಲೋಕ ಸಂಖ್ಯೆ 35. ಶ್ರೀ ನೃಸಿಂಹ ಉಪಾಸಕ ಪ್ರದ್ಯುಮ್ನ ಬ್ರಹ್ಮಚಾರಿ ಪ್ರಭುಧರ ನಾಮ ಕೈಲ ನೃಸಿಂಹಾನಂದ ಕರಿ. ಒಂದು ನಿಮಿಷ ಮಾತಾಜಿ. ಸರ್ ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಹಾ, ಸ್ವಲ್ಪ ಸ್ಪೆಕ್ಸ್ ಹಾಕೋದೇನು, 2 ನಿಮಿಷ ಆಯ್ತು. ಶ್ಲೋಕ 35. ಶ್ರೀ ನರಸಿಂಹ ಉಪಾಸಕ ಪ್ರದ್ಯುಮ್ನ ಬ್ರಹ್ಮಚಾರಿ ಪ್ರಭೂತಾಕಾರ ನಾಮ ಕೈಲ ನರಸಿಂಹಾನಂದ ಕರಿ. ಶ್ರೀ ನರಸಿಂಹ ಉಪಾಸಕ ನರಸಿಂಹ ದೇವರ ಉಪಾಸಕರು, ಪ್ರದ್ಯುಮ್ನ ಬ್ರಹ್ಮಚಾರಿ ಪ್ರಭುಗಳು ಸಾಕಾರ ಅವರ ನಾಮ ಹೆಸರನ್ನು ಕೈಲ ಬದಲಾಯಿಸಿದರು. ನರಸಿಂಹಾನಂದ ಕರಿ ಎಂಬ ಹೆಸರಿನಿಂದ. ಅನುವಾದ ಸ್ವಲ್ಪ ಮೇಲೆ ಮಾಡಿ. ಒಂದು ನಿಮಿಷ ಅನುವಾದ: ಮಾತಾಜಿ. 13ನೆಯ ಶಾಖೆಯು ಪ್ರದ್ಯುಮ್ನ ಬ್ರಹ್ಮಚಾರಿ. ಅವರು ಪ್ರಭು ನರಸಿಂಹದೇವರ ಆರಾಧಕರಾಗಿದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಹೆಸರನ್ನು ನರಸಿಂಹಾನಂದ ಬ್ರಹ್ಮಚಾರಿ ಎಂದು ಬದಲಾಯಿಸಿದರು. ಭಾವಾರ್ಥ: ಶ್ರೀ ಚೈತನ್ಯ ಚರಿತಾಮೃತದ ಅಂತ್ಯಲೀಲೆಯ 2ನೇ ಅಧ್ಯಾಯದಲ್ಲಿ ಪ್ರದ್ಯುಮ್ನ ಬ್ರಹ್ಮಚಾರಿ ಅವರನ್ನು ಕುರಿತು ವಿವರಣೆ ಇದೆ. ಅವರು ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತರು. ಪ್ರಭುಗಳು ಅವರ ಹೆಸರನ್ನು ನರಸಿಂಹಾನಂದ ಎಂದು ಬದಲಾಯಿಸಿದರು. ಪಾಣಿಹಾಟಿಯ ರಾಘವ ಬ್ರಹ್ಮಚಾರಿಗಳ ಹೃದಯದಲ್ಲಿ
ಆವಿರ್ಭವಿಸಿದರು ಮಾತಾಜಿ ಒಂದ್ ಲೈನ್ ಆವಿರ್ಭವಿಸಿದರು ಬಿಟ್ರಿ ಹಾ ಮಾತಾಜಿ. ಹರೇ ಕೃಷ್ಣ ಒಂದ್ ಲೈನ್ ಆವಿರ್ಭವಿಸಿದರು ಬಿಟ್ರಿ ನೀವು. ಪಾನಿಹಟ್ಟಿಯ ರಾಘವ ಪಂಡಿತರ ಮನೆಯಿಂದ ಶಿವಾನಂದರ ಮನೆಗೆ ಹಾ ಬರುವ ಹಾ ಹಾ ಚೈತನ್ಯ ಕರೆಕ್ಟ್ ಮಹಾಪ್ರಭುಗಳು ಹೇಳ್ತೀನಿ ನೃಸಿಂಹಾನಂದ ಮತ್ತೆ ಹೌದೌದು. ಪಾನಿಹಾಟಿಯ ರಾಘವ ಪಂಡಿತರ ಮನೆಯಿಂದ ಶಿವಾನಂದರ ಮನೆಗೆ ಬರುವಾಗ ಚೈತನ್ಯ ಮಹಾಪ್ರಭುಗಳು ನೃಸಿಂಹ ಬ್ರಹ್ಮಚಾರಿಗಳ ಹೃದಯದಲ್ಲಿ ಆವಿರ್ಭವಿಸಿದರು. ಇದನ್ನು ಮಾನ್ಯ ಮಾಡಲು ನೃಸಿಂಹಾನಂದ ಬ್ರಹ್ಮಚಾರಿಯವರು ಜಗನ್ನಾಥ, ನೃಸಿಂಹದೇವ ಮತ್ತು ಚೈತನ್ಯ ಮಹಾಪ್ರಭುಗಳು ಹೀಗೆ 3 ದೇವತೆಗಳ ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದರು. ಇದನ್ನು ಚೈತಾಮೃತದ ಅಂತ್ಯಲೀಲೆಯ 2ನೇ ಅಧ್ಯಾಯದ 48ನೇ ಶ್ಲೋಕದಿಂದ 78ನೇ ಶ್ಲೋಕದವರೆಗೆ ಹೇಳಲಾಗಿದೆ. ಚೈತನ್ಯ ಮಹಾಪ್ರಭುಗಳು ಪುಲಿಯಾದಿಂದ ವೃಂದಾವನಕ್ಕೆ ತೆರಳುತ್ತಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದ ನರಸಿಂಹಾನಂದರು ಧ್ಯಾನಮಗ್ನರಾದರು. ಹೀಗೆ ಧ್ಯಾನಮಗ್ನರಾಗಿರುತ್ತಲೇ ಮನಸ್ಸಿನಲ್ಲಿಯೇ ಪುಲಿಯಾದಿಂದ ವೃಂದಾವನಕ್ಕೆ ಒಂದು ಸೊಗಸಾದ ರಸ್ತೆಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆಯೇ ಧ್ಯಾನದಿಂದ ಎಚ್ಚೆತ್ತ ಅವರು ಈ ಬಾರಿ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗುವುದಿಲ್ಲವೆಂದು ಕಾಮ್ನಾಹಿ ನಾಟಶಾಲಾ ಎಂಬ ಸ್ಥಳದವರೆಗೆ ಮಾತ್ರ ಪ್ರಯಾಣ ಮಾಡುತ್ತಾರೆಂದು ಇತರ ಭಕ್ತರಿಗೆ ತಿಳಿಸಿದರು. ಇದನ್ನು ಮಧ್ಯಲೀಲೆಯ 1ನೇ ಅಧ್ಯಾಯದ 55ನೇ ಶ್ಲೋಕದಿಂದ 62ನೇ ಶ್ಲೋಕದವರೆಗೆ ವರ್ಣಿಸಲಾಗಿದೆ. ಗೌರ ಗಣೋದ್ದೇಶ ದೀಪಿಕಾ ಮೇಲ್ ಮಾಡ್ಬೇಕು ಮಾತಾಜಿ 74 ಎಂಬ ಗ್ರಂಥದಲ್ಲಿ ಆವೇಶಾಶ್ಚ ಕಥಜ್ಞೆಯೋ ಮಿಶ್ರೆ ಪ್ರತ್ಯುಜ್ಞ ಸಂಜ್ಞಾಕೆ ಎಂದು ಹೇಳಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತ್ಯುಮ್ನ ಮಿಶ್ರ ಅಥವಾ ಪ್ರದ್ಯುಮ್ನ ಬ್ರಹ್ಮಚಾರಿ ಅವರ ಹೆಸರನ್ನು ನೃಸಿಂಹಾನಂದ ಬ್ರಹ್ಮಚಾರಿ ಎಂದು ಬದಲಾಯಿಸಿದರು. ಏಕೆಂದರೆ ಅವರ ಹೃದಯದಲ್ಲಿ ನೃಸಿಂಹದೇವರು ಪ್ರಕಟಗೊಂಡಿದ್ದರು. ಪ್ರಭು ನರಸಿಂಹದೇವರು ಅವರೊಡನೆ ನೇರವಾಗಿ ಮಾತನಾಡುತ್ತಿದ್ದರು ಎಂದು ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ 13ನೇ ಶಾಖೆ ಬಗ್ಗೆ ಹೇಳ್ತಾ ಇದ್ದಾರೆ. 13ನೇ ಶಾಖೆಯಲ್ಲಿ ಬರುವಂತ ಭಕ್ತರು ಯಾರಪ್ಪ ಅಂದ್ರೆ ಅವರು ಪ್ರದ್ಯುಮ್ನ ಬ್ರಹ್ಮಚಾರಿ. ಅವರ ವಿಶೇಷತೆ ಏನು ಅಂದ್ರೆ ಅವರು ನೃಸಿಂಹದೇವರ ಮಹಾನ್ ಉಪಾಸಕರಾಗಿದ್ರಂತೆ. ಅದರಿಂದ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಒಂದು ಹೆಸರನ್ನೇ ಕೊಟ್ಟಿದ್ರು. ಅವ್ರೇನಪ್ಪಾ ಅಂದ್ರೆ ನೃಸಿಂಹಾನಂದ ಅನ್ನೋ ಹೆಸರನ್ನೇ ಅವ್ರಿಗೆ ಕೊಟ್ಟಿದ್ರಂತೆ. ನೃಸಿಂಹ ಮತ್ತೆ ಆನಂದ, ನೃಸಿಂಹಾನಂದ ಅಂದ್ರೆ ಯಾವಾಗ್ಲೂ ನರಸಿಂಹದೇವರ ಸೇವೆ ಮತ್ತೆ ಸ್ಮರಣೆಯಲ್ಲಿ ಆನಂದವನ್ನು ಹೊಂದುವವರು ಅಂತ ಇದ್ರ ಅರ್ಥ. ಈ ಹೆಸರನ್ನ ಅವ್ರಿಗೆ ಕೊಟ್ಟಿದ್ರಂತೆ. ಮಹಾಪ್ರಭುಗಳು ಹೆಸರು ಬದಲಿಸಿದ ವಿಶೇಷ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಅಂದ್ರೆ ಇವರು ಪ್ರದ್ಯುಮ್ನ ಬ್ರಹ್ಮಚಾರಿಯ ಹೃದಯದಲ್ಲಿ ನೃಸಿಂಹದೇವರ ಮೇಲೆ ಗಾಢವಾದ ಭಕ್ತಿ ಇತ್ತಂತೆ. ಆ ಭಕ್ತಿ ಸ್ವಭಾವವನ್ನು ಗುರುತಿಸಿ ಮಹಾಪ್ರಭುಗಳು ಅವ್ರಿಗೆ ನೃಸಿಂಹಾನಂದ ಅಂತ ಹೆಸರು ಕೊಟ್ಟಿದ್ರಂತೆ. ಇದು ಅವ್ರದ್ದು ಏನಾಯ್ತು, ಅಂತರಂಗದ ಭಕ್ತಿ ಭಾವವೇ ಅವರ ಗುರುತಾಗಿ ಪರಿಣಮಿಸಿತ್ತು. ಅಂದ್ರೆ ಅವ್ರು ಯಾವಾಗ್ಲೂ ಹೃದಯದಲ್ಲಿ ನರಸಿಂಹನ ಧ್ಯಾನ ಮಾಡ್ತಾ ಇದ್ರು. ಅದೇ ಹೆಸರು ಅವ್ರಿಗೆ ಸಿಕ್ತು. ಅಂದ್ರೆ ಆ ಭಕ್ತಿ ಭಾವನೆ ಅವರ ಹೆಸರಿಗೆ ಒಂದು ಗುರುತಾಗಿ ಪರಿಣಮಿಸಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಇವ್ರ ಬ್ರಹ್ಮಚಾರಿ ವಿಶೇಷತೆ ಏನಪ್ಪಾ ಅಂದ್ರೆ ಇವರು ಏನು ಚೈತನ್ಯ ಮಹಾಪ್ರಭುಗಳ ಮಹಾನ್ ಭಕ್ತರಾಗಿದ್ರು. ಒಮ್ಮೆ ಮಹಾಪ್ರಭುಗಳು ಪಾಣಿಹಟ್ಟಿಯಲ್ಲಿರುವ ರಾಘವ ಪಂಡಿತರ ಮನೆಯಿಂದ ಶಿವಾನಂದ ಸೇನರ ಮನೆಗೆ ಬರ್ತಾ ಇದ್ರಂತೆ. ಪ್ರಭುಗಳು ಆ ಸಮಯದಲ್ಲಿ ಶಿವಾನಂದರ ಹೃದಯದಲ್ಲಿ ಪ್ರತ್ಯಕ್ಷ ಆದ್ರಂತೆ. ಬ್ರಹ್ಮಚಾರಿಗಳ ಹೃದಯದಲ್ಲಿ ಪ್ರತ್ಯಕ್ಷ ಆದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮಹಾಪ್ರಭುಗಳು ಜಗನ್ನಾಥ, ನೃಸಿಂಹದೇವ, ಚೈತನ್ಯ ಮಹಾಪ್ರಭು ಈ 3 ಆರಾಧ್ಯ ಸ್ವರೂಪದೊಂದಿಗೆ ಸಂಬಂಧಿಸಿ ಭಕ್ತಿಯಿಂದ ಅವ್ರ ಸೇವೆ ಮಾಡ್ತಾ ಇದ್ರು ಅಂತ, ಅವ್ರನ್ನ 3 ಜನರನ್ನ ಭಕ್ತಿಯಿಂದ ಅವರು ಸೇವಿಸ್ತಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಉದಾಹರಣೆ ಅವ್ರದಲ್ಲಿ ನಡೆದಿರುವಂತ ಇನ್ನೊಂದು ಕಥೆನೂ ಹೇಳ್ತಾ ಇದ್ದಾರೆ. ಅಂದ್ರೆ ನೃಸಿಂಹಾಚಾರಿ ಭಕ್ತಿಗೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಮಹಾಪ್ರಭುಗಳು ವೃಂದಾವನದ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಸುದ್ದಿ ಬರುತ್ತೆ. ಅವಾಗ ಇವ್ರೇನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಕುಲಿಯಾದಿಂದ ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬರುತ್ತೆ. ಅವಾಗ ಇವ್ರೇನ್ ಮಾಡ್ತಾರೆ, ಬ್ರಹ್ಮಚಾರಿಗಳು ಧ್ಯಾನದಲ್ಲಿ ತೊಡಗಿರ್ತಾರೆ. ಆ ಧ್ಯಾನದಲ್ಲಿನೇ ಅವರು ಮಹಾಪ್ರಭು ಈ ದಾರಿಯಲ್ಲಿ ಹೋಗ್ತಾರೆ, ಈ ದಾರಿಯಲ್ಲಿ ಆ ಮಾರ್ಗ ಅಷ್ಟು ಸುಂದರವಾಗಿದೆ ಅನ್ನೋ ಒಂದು ಮನಸ್ಸಿನಲ್ಲೇ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಅವರು ಆ ಮನಸ್ಸಿನಲ್ಲಿ ಅವ್ರಿಗೆ ಬೇಕಾಗಿರೋ ಸೌಕರ್ಯ ಎಲ್ಲ ಸಿಗ್ತಾ ಇದೆ, ಇದೆಲ್ಲವನ್ನೂ ಕಲ್ಪಿಸ್ಕೊತಾರೆ. ನಾವು ಇದೇ ತರದೊಂದು ಕಥೆನ ನಾವು ಕೇಳಿದ್ವಿ ಅಲ್ವಾ. ಇದರಲ್ಲಿ ಒಬ್ರು ಬ್ರಾಹ್ಮಣ ಪಂಡಿತ ಮನಸ್ಸಿನಲ್ಲೇ ನೈವೇದ್ಯ ಮಾಡಿ ಕೊಡ್ತಾನಲ್ಲ ಭಗವಂತನಿಗೆ. ಅದರಲ್ಲೂ ಬಿಸಿಯಾಗಿರೋ ಪಾಯಸ ಮಾಡಿ ಕೊಡ್ತಾನೆ. ಬಿಸಿಯಾಗಿದೆಯೋ ಇಲ್ವೋ ನಾನು ಮುಟ್ತೀನಿ ಅಂದಾಗ ಮುಟ್ಟಿದ ತಕ್ಷಣ ಅವನ ಕೈ ಸುಟ್ಟೋಗುತ್ತೆ. ಅದೇ ತರ ಇವರು ಮಾನಸಿಕವಾಗಿನೇ ಪ್ರಭುಗಳಿಗೆ
ಈ ದಾರಿಯಲ್ಲಿ ಸೌಕರ್ಯವನ್ನು ಒದಗಿಸ್ತಾ ಇರ್ತಾರೆ. ಅದೇ ತರ ಸೇವೆ ಮಾಡ್ತಾ ಇರ್ತಾರೆ. ಇದು ಅವರ ಗಾಢವಾದ ಧ್ಯಾನಮಯ ಸೇವಾ ಸ್ವಭಾವವನ್ನು ತೋರಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಅದೇ ತರ ಧ್ಯಾನ ಮಾಡ್ತಾ ಇರುವಾಗ ಒಂದು ಹಂತದಲ್ಲಿ ಅವರು ತಮ್ಮ ಧ್ಯಾನವನ್ನು ನಿಲ್ಲಿಸಿ ಭಕ್ತರಿಗೆ ಹೇಳ್ತಾರೆ, ಈ ಬಾರಿ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಲ್ಲ, ಅವರು ಎಲ್ಲಿವರೆಗೂ ಹೋಗ್ತಾರೆ, ಕನಾಯಿ ನಾಟಕಶಾಲಾವರೆಗೂ ಮಾತ್ರ, ನಾಟ್ಯಶಾಲಾವರೆಗೂ ಮಾತ್ರ ಹೋಗ್ತಾರೆ ಅಂತ ಹೇಳ್ತಾರೆ. ಅದೇ ತರ ಮುಂದೆ ನಡೀತಂತೆ. ಇದ್ರ ಏನ್ ತೋರಿಸುತ್ತೆ, ಇದ್ರ ಅವರ ಭಕ್ತಿ ಮತ್ತೆ ಮಹಾಪ್ರಭುಗಳ ಜೊತೆ ಅವರು ಹೊಂದಿರೋ ವಿಶೇಷ ಆಂತರಿಕ ಸಂಬಂಧವನ್ನ ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೃಸಿಂಹಾನಂದ, ಇದರ ಆಳವಾದ ಅರ್ಥ ಏನು ಅಂದ್ರೆ ಯಾರು ಭಕ್ತರು ಅವರ ಆರಾಧ್ಯ ದೇವರೊಂದಿಗೆ ಅವರಿಗಿರೋ ಆಂತರಿಕ ಸಂಬಂಧವನ್ನ ಸೂಚಿಸುತ್ತೆ ಈ ಹೆಸರಿನ ಅರ್ಥ. ಅವರು ನೃಸಿಂಹ ದೇವರ ಉಪಾಸಕರಾಗಿದ್ರು, ಭಕ್ತಿಯಿಂದ ಅವ್ರನ್ನ ಸೇವೆ, ಆ ದೇವರನ್ನ ಸ್ಮರಣೆ ಮಾಡ್ತಾ ಇದ್ರು. ಅದೇ ಹೆಸರು ಅವ್ರಿಗೆ ಸಿಕ್ತು. ಅವ್ರಿಗೆ ಮತ್ತೆ ಹೆಸರಿಗೆ ಮತ್ತೆ ಅವ್ರು ಸೇವೆ ಮಾಡ್ತಾ ಇರೋ ಭಗವಂತನಿಗಿರೋ ಸಂಬಂಧವನ್ನ ಸೂಚಿಸುತ್ತೆ ಈ ಹೆಸರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಅವರು ಅದೇ ಹೆಸರು ನೃಸಿಂಹಾನಂದ ಹೆಸರಿಂದನೇ ಅವರು ಪ್ರಸಿದ್ಧನೂ ಆಗ್ತಾರೆ ಅಂತ ಇಲ್ಲಿ. ಅಂದ್ರೆ ಭಕ್ತರ ಜೀವನದಲ್ಲಿ ಭಗವಂತನ ಸ್ಮರಣೆ ಅನ್ನೋದು ಕೇವಲ ಪೂಜೆ ಕಾಲಕ್ಕಷ್ಟೇ ಸೀಮಿತವಾಗಿರ್ಬಾರ್ದಂತೆ. ಸದಾ ಅವನ ಚಿಂತನೆಯಲ್ಲಿ ಇರ್ಬೇಕು. ಅವನ ಚಿಂತನೆ, ಸೇವೆ ಮತ್ತು ಅವನ ಜೀವನದ ಪ್ರತಿಯೊಂದು ಭಾಗದಲ್ಲೂ ಸಹ ನಾವು ಅವನೇ ನೆನೆಸ್ತಾ ಇದ್ರೆ ಅವನು ನಮ್ಮಲ್ಲೂ ಸಹ ವ್ಯಕ್ತರಾಗ್ತಾರೆ ಅನ್ನೋದಕ್ಕೆ ಇವರೊಂದು ಉದಾಹರಣೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಚೈತನ್ಯ ವೃಕ್ಷದ ಭಕ್ತರಲ್ಲಿ ಪ್ರತಿಯೊಬ್ಬರ ವಿಶಿಷ್ಟ ಭಕ್ತಿ ಭಾವ ಮತ್ತು ಸೇವೆಯ ಸ್ವರೂಪ ಹೇಗೆ ಭಿನ್ನ ಭಿನ್ನವಾಗಿದೆ ಅನ್ನೋದನ್ನ ನಾವು ಇಲ್ಲಿವರೆಗೂ ತಿಳ್ಕೊತಾ ಬರ್ತಾ ಇದ್ದೀವಿ. 36ನೇ ಶ್ಲೋಕ. ನಾರಾಯಣ ಪಂಡಿತ ಏಕ ಬಡ ಈ ಉದಾರ ಚೈತನ್ಯ ಚರಣ ಬಿನು ನಾಹಿ ಜಾನೆ ಆರ. ಒಂದು ನಿಮಿಷ. ಅಯ್ಯೋ ಕೃಷ್ಣ. ಓಕೆ, ಡಾಕ್ಟರ್ ಕೃಷ್ಣ ಮೂರ್ತಿ ಪ್ರಭುಜಿ ಓದಿ. ಕೃಷ್ಣ. ಹರೇ ಕೃಷ್ಣ. ಓದ್ತೇನೆ, ಕೇಳ್ತದೆ? ಹಾ, ಕೇಳ್ತದೆ. ಶ್ಲೋಕ 36. ನಾರಾಯಣ ಪಂಡಿತ ಏಕ ಬಡ ಈ ಉದಾರ ಚೈತನ್ಯ ಚರಣವಿನು ನಾಹಿ ಜಾನೆ ಆರ. ನಾರಾಯಣ ಪಂಡಿತ ಏಕ ಒಬ್ಬರು, ಬಡಾಯಿ ಬಹಳ, ಉದಾರ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳ ವಿನಾ ನಾಹಿ ಇಲ್ಲ, ಜಾನೆ ತಿಳಿದಿರುವುದು, ಅರೆ ಬೇರೆ ಏನು. ಅನುವಾದ ಮತ್ತು ಭಾವಾರ್ಥ ಶ್ರೀ ಶಿಲಪ್ರಭುವಾದವರಿಗೆ ಶಿಲ್ಪವರಿಂದ. 14ನೇ ಶಾಖೆಯಾದ ನಾರಾಯಣ ಪಂಡಿತರು ಮಹಾಭಕ್ತರು ಮತ್ತು ಉದಾರಿಗಳು ಆಗಿದ್ದರು. ಅವರಿಗೆ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳ ಆಶ್ರಯವಲ್ಲದೆ ಬೇರೆ ಏನೂ ತಿಳಿದಿರಲಿಲ್ಲ. ಭಾವಾರ್ಥ: ನಾರಾಯಣ ಪಂಡಿತರು ಶ್ರೀವಾಸಕೂಟ ಠಾಕೂರರ ಒಡನಾಡಿಗಳಲ್ಲಿ ಒಬ್ಬರು. ಅವರು ಠಾಕೂರರ ಸೋದರರಾದ ಶ್ರೀರಾಮ ಪಂಡಿತರೊಡನೆ ಜಗನ್ನಾಥಪುರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಹೋಗಿದ್ದರು ಎಂದು ಚೈತನ್ಯ ಭಾಗವತದ ಅಂತ್ಯಖಂಡದ 8ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು, ಧನ್ಯವಾದಗಳು. ಅಂದ್ರೆ ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಈ ನಾರಾಯಣ ಪಂಡಿತರು ಚೈತನ್ಯ ವೃಕ್ಷದ 14ನೇ ಶಾಖೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರದ 2 ಪ್ರಮುಖವಾದ ಗುಣವನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಏನು ಅಂದ್ರೆ ಅವರ ಅತ್ಯಂತ ಉದಾರತೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳ ಮೇಲೆ ಅವರು ಸಂಪೂರ್ಣವಾಗಿ ಆಶ್ರಯ ಪಡ್ಕೊಂಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಡಾಯಿ ಉದಾರ ಅಂದ್ರೆ ಅತ್ಯಂತ ಉದಾರರಾಗಿದ್ರು. ಉದಾರ ಅಂದ್ರೆ ಇಲ್ಲಿ ವಿಶಾಲ ಹೃದಯ, ದಾನಶೀಲ ಮತ್ತೆ ಪರೋಪಕಾರಿಯಾಗಿದ್ರು ಅಂತ ಇಲ್ಲಿ ಹೇಳ್ತಾರೆ. ನಾರಾಯಣ ಪಂಡಿತರು ವೈಯಕ್ತಿಕವಾಗಿ ಭಕ್ತಿ ಮಾಡೋರಾಗಿರ್ಲಿಲ್ಲ. ಅವರು ಇತರರಿಗೂ ಸಹ ಉದಾರವಾಗಿ ಸಹಾಯ ಮಾಡ್ತಾ ಇದ್ರು, ಪ್ರೀತಿಯಿಂದ ವರ್ತಿಸ್ತಾ ಇದ್ರು, ಭಕ್ತರನ್ನ ಗೌರವಿಸುವ ಒಂದು ವಿಶಾಲ ಮನೋಭಾವ, ವಿಶಾಲ ಹೃದಯ ಆಗಿದ್ರು ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದ್ರೆ ಬರೀ ನಾವೊಬ್ಬರೇ ಸೇವೆ ಮಾಡೋದಷ್ಟೇ ಅಲ್ಲ, ಇತರರನ್ನು ಸಹ ಭಗವಂತನ ಸೇವೆ ಮಾಡಿ ಅನ್ನೋ ಅಂತ ಪ್ರೋತ್ಸಾಹ ಕೊಡೋ ಅಂಥವ್ರು ಆಗಿದ್ರು ಇವರು ಅಂತ ಹೇಳಿ ಹೇಳ್ತಾ ಇದ್ರು. ಚೈತನ್ಯ ಚರಣ ಬಿನು ನಾಹಿ ಜಾನೆ ಆರ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನ ಹೊರತುಪಡಿಸಿ ಅವ್ರು ಬೇರೆ ಏನು ಅವ್ರಿಗೆ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆನೇ ಅವ್ರಿಗೆ ಬೇರೆ ಬೇರೆ ಲೋಕ ವಿಷಯಗಳ ಬೇರೆ ಯಾವುದೇ ಜ್ಞಾನ ಇರಲಿಲ್ಲ ಅವ್ರಿಗೆ. ಯಾರು ಪ್ರಭುಗಳ ಪಾದಾಶ್ರಯ ಒಂದೇ ಅವ್ರಿಗೆ ಮುಖ್ಯವಾದ ಜ್ಞಾನ ಆಗಿತ್ತು. ಅಂದ್ರೆ ಇದರ ಅರ್ಥ ಏನಂದ್ರೆ ಪ್ರಭುಗಳ ಆಶ್ರಯನೇ ಪರಮ ಗುರಿಯಾಗಿತ್ತು. ಜೀವನದ ಅಂತಿಮ ಆಸರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳು ಅಂತ ಅವರು ನಂಬಿದ್ರು. ಆದ್ರಿಂದ ಅವ್ರಿಗೆ ಭೌತಿಕವಾಗಿರುವಂತಹದ್ರ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಈ ತರ ಸಂಪೂರ್ಣ ಶರಣಾಗತಿಯೊಂದಿಗೆ ಅವರು ಭಗವಂತನ ಸೇವೆ ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ನಾರಾಯಣ ಪಂಡಿತರ ಜೀವನದಲ್ಲಿ ಈ ಶರಣಾಗತಿ ಭಾವ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶರಣಾಗತಿ ಅಂದ್ರೆ ಏನು ಅಂದ್ರೆ ಭಗವಂತನೇ ಪರಮ ಆಶ್ರಯ, ಅವನ ಸೇವೆಯೇ ನನ್ನ ಜೀವನದ ಗುರಿ ಅನ್ನೋ ದೃಢವಾದ ಮನೋಭಾವದಲ್ಲಿ ಇದ್ರು ಅವರು. ಭಗವಂತನೇ ಏಕೈಕ ಆಶ್ರಯ ಅಂತ ಸ್ವೀಕಾರ ಮಾಡಿದ್ರು. ಇದು ಭಕ್ತಿಯ ಒಂದು ಉನ್ನತ ಲಕ್ಷಣ ಆಗಿದೆ. ಮತ್ತೆ ಭಾವಾರ್ಥದಲ್ಲಿ ಹೇಳಿರುವಂಗೆ ಇವರು ನಾರಾಯಣ ಪಂಡಿತರು ಶ್ರೀವಾಸ ಠಾಕೂರರ ಸಹಚರರಲ್ಲಿ ಒಬ್ರು. ಒಮ್ಮೆ ಅವ್ರೇನ್ ಮಾಡಿದ್ರು, ಶ್ರೀರಾಮ ಪಂಡಿತರೊಂದಿಗೆ ಜಗನ್ನಾಥಪುರಿಗೆ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನ ಸಂದರ್ಶನ ಮಾಡಿದ್ರು, ಅಂದ್ರೆ ಭೇಟಿ ಮಾಡಿದ್ರು. ಇದರಿಂದ ನಾರಾಯಣ ಪಂಡಿತ ಮಹಾರಾಜರಿಗೆ ಅವರ ಸಂಬಂಧ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಚೈತನ್ಯ ಭಾಗವತದ 8ನೇ ಖಂಡದ ಶ್ಲೋಕ 36 ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹೇಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ ಸಂಖ್ಯೆ 37. ಶ್ರೀಮಾನ್ ಪಂಡಿತ ಶಾಖ ಪ್ರಭು ನಿಜ ಭೃತ್ಯ ದೇವುಟಿ ಧರೇನ ಯಬೆ ಪ್ರಭು ಕರೇನ ನೃತ್ಯ. ಗೀತಾರ್ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 37. ಶ್ರೀಮಾನ್ ಪಂಡಿತ ಶಾಖ ಪ್ರಭುರ ನಿಜ ಭೃತ್ಯ ದೇ ಉಟಿ ಧರೇನ ಯಬೆ ಪ್ರಭು ಕರೇನ ನೃತ್ಯ. ಶ್ರೀಮಾನ್ ಪಂಡಿತ ಶಾಖೆ ಪ್ರಭುರ ಪ್ರಭುಗಳ ನಿಜ ಸ್ವಂತ ಭೃತ್ಯ ಸೇವಕ ದೇವುಟಿ ಪಂಜಿನ ಬೆಳಕು ಧರೇನ ಹಿಡಿತಿದ್ದರು ಎಬೆ ಆಗ ಪ್ರಭು ಚೈತನ್ಯ ಮಹಾಪ್ರಭುಗಳು ಕರೇನ ಮಾಡುತ್ತಿದ್ದಾಗ ನೃತ್ಯ ನರ್ತನವನ್ನು. ಅನುವಾದ. 15ನೇ ಶಾಖೆ ಶ್ರೀಮಾನ್ ಪಂಡಿತರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ನಿತ್ಯ ಭೃತ್ಯರಾಗಿದ್ದರು. ಪ್ರಭುಗಳು ನರ್ತನ ಮಾಡುವಾಗ ಅವರು ಪಂಜವನ್ನು ಹಿಡಿದಿರುತ್ತಿದ್ದರು. ಭಾವಾರ್ಥ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡುತ್ತಿದ್ದಾಗ ಇರುತ್ತಿದ್ದ ಸಂಗಾತಿಗಳಲ್ಲಿ ಶ್ರೀಮಾನ್ ಪಂಡಿತರು ಒಬ್ಬರಾಗಿದ್ದರು. ಪ್ರಭು ಚೈತನ್ಯರು ಲಕ್ಷ್ಮೀದೇವಿಯಂತೆ ವೇಷ ಧರಿಸಿ ನವದ್ವೀಪದ ರಸ್ತೆಗಳಲ್ಲಿ ನರ್ತನ ಮಾಡುತ್ತಿದ್ದಾಗ ಶ್ರೀಮಾನ್ ಪಂಡಿತರು ದಾರಿಯಲ್ಲಿ ಬೆಳಕು ತೋರಿಸಲು ಒಂದು ಪಂಜನ್ನು ಹಿಡಿದಿರುತ್ತಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಡಿ. ಈ ಶ್ಲೋಕದಲ್ಲಿ ಶ್ರೀಮಾನ್ ಪಂಡಿತರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಇವರು ಚೈತನ್ಯ ವೃಕ್ಷದ 15ನೇ ಶಾಖೆ ಅಂತ ಕರೀತಾ ಇದ್ದಾರೆ. ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಭುರ ನಿಜ ಭೃತ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ನಿಕಟ ಮತ್ತೆ ನಿಷ್ಠಾವಂತ ಸೇವಕರಾಗಿದ್ರು. ಅಂದ್ರೆ ಏನು, ಶ್ರೀಮಾನ್ ಪಂಡಿತರು ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಸಹಚರರಲ್ಲಿ ಒಬ್ಬರಾಗಿದ್ರು. ಮಹಾಪ್ರಭುಗಳು ಹರಿನಾಮ ಸಂಕೀರ್ತನೆ ಮಾಡುತ್ತಾ ನೃತ್ಯ ಮಾಡುವಾಗ ಇವ್ರೇನ್ ಮಾಡ್ತಾ ಇದ್ರು, ಶ್ರೀಮಾನ್ ಪಂಡಿತರು ವಿಶೇಷ ಸೇವೆ ಮಾಡ್ತಾ ಇದ್ರು. ಏನ್ ಸೇವೆ ಅದು ಅಂದ್ರೆ ದೀವಟಿಕೆ ಹಿಡಿದು ಅವರಿಗೆ ದಾರಿ ತೋರಿಸ್ತಾ ಇದ್ರು. ಅಂದ್ರೆ ಇದು ನೋಡಕ್ಕೆ ಸಣ್ಣ ಸೇವೆ ಅಂತ ಕಾಣಿಸ್ಬೋದು ನಮ್ಗೆ, ಆದ್ರೆ ಅದನ್ನು ಅವ್ರಿಗೆ ಯಾವ ರೀತಿ ಅವರು ಭಗವಂತನ ಸೇವೆ ಪ್ರೀತಿ ಮಾಡ್ತಾ ಇದ್ರು, ಆ ಪ್ರೀತಿ ಮತ್ತೆ ಸೇವಾ ಭಾವನ ತೋರಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿಯ ರೂಪ ಧರಿಸಿ ನವದ್ವೀಪದ ಬೀದಿಗಳಲ್ಲಿ ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಇವರು ದೀವಟಿಕೆ ಹಿಡಿದು ದಾರಿ ತೋರಿಸ್ತಾ ಹೋಗ್ತಾ ಇದ್ರಂತೆ. ಹೀಗಾಗಿ ಈ ಸೇವೆಯು ಕೇವಲ ಸಾಮಾನ್ಯ ದೀಪ ಹಿಡಿಯುವಂತ ಸೇವೆ ಅಲ್ಲ, ಮಹಾಪ್ರಭುಗಳ ವಿಶೇಷ ಸಂಕೀರ್ತನ ಲೀಲೆ ಒಂದು ಭಾಗ ಆಗಿತ್ತು ಈ ಸೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಜ ಭೃತ್ಯ ಅಂದ್ರೆ ನಿಕಟ ಸೇವಕ ಅಂತ ಅರ್ಥ. 38ನೇ ಶ್ಲೋಕ. ಶುಕ್ಲಾಂಬರ ಬ್ರಹ್ಮಚಾರಿ ಬಡ ಭಾಗ್ಯವಾನ್ ಯಾರ ಅನ್ನಮಾಗಿ ಕಾಡಿ ಕೈಲ ಭಗವಾನ್. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಇದು ಇಲ್ಲ, ಸೊ ನಾನೇ ಓದ್ತೇನೆ. ಶುಕ್ಲಾಂಬರ ಬ್ರಹ್ಮಚಾರಿ ಬಡ ಭಾಗ್ಯವಾನ್ ಯಾಗಾರ ಅನ್ನಮಾಗಿ ಕಾಡಿ ಕೈಲ ಭಗವಾನ್.
ಶುಕ್ಲಾಂಬರ ಬ್ರಹ್ಮಚಾರಿ, ಶುಕ್ಲಾಂಬರ ಬ್ರಹ್ಮಚಾರಿಗಳು ಬಡ, ಬಹಳ ಭಾಗ್ಯವಾನ್, ಅದೃಷ್ಟವಂತರು, ಯಾಂಗಾರ್. ಅವರ ಅನ್ನ ಆಹಾರವನ್ನು ಮಾಗಿ ಬೇಡುತ್ತಾ ಕಾಡಿ ಕಿತ್ತುಕೊಳ್ಳುತ್ತಾ ಕಹೀಲ ತಿನ್ನುತ್ತಿದ್ದರು. ಭಗವಾನ್ ದೇವೋತ್ತಮ ಪರಮ ಪುರುಷನು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದು ಸ್ಕ್ರೀನ್ ಇಲ್ಲ, ಸಾರಿ. ಸೊ ಅದಕ್ಕೆ ನಾನು ಓದ್ತಾ ಇದ್ದೇನೆ. 16ನೆಯ ಶಾಖೆಯಾದ ಶುಕ್ಲಾಂಬರ ಬ್ರಹ್ಮಚಾರಿ ಅವರು ಬಹಳ ಅದೃಷ್ಟಶಾಲಿಗಳು. ಏಕೆಂದರೆ ಚೈತನ್ಯ ಮಹಾಪ್ರಭುಗಳು ವಿನೋದಕ್ಕಾಗಿ ಅಥವಾ ಗಂಭೀರವಾಗಿ ಅವರಿಂದ ಆಹಾರವನ್ನು ಬೇಡುತ್ತಿದ್ದರು, ಅಥವಾ ಕೆಲವು ಸಲ ಅವರಿಂದ ಬಲಾತ್ಕಾರವಾಗಿ ಕಿತ್ತುಕೊಂಡು ತಿನ್ನುತ್ತಿದ್ದರು. ಬಾಬಾ ನವದೀಪದ ನಿವಾಸಿಯಾಗಿದ್ದ ಶುಕ್ಲಾಂಬರ ಬ್ರಹ್ಮಚಾರಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನದ ಪ್ರಥಮ ಸಂಗಾತಿಯಾಗಿದ್ರು ಎಂದು ಹೇಳಲಾಗಿದೆ. ಚೈತನ್ಯ ಮಹಾಪ್ರಭುಗಳು ದೀಕ್ಷೆಯ ಆನಂತರ ಗಯೆಯಿಂದ ಹಿಂದಿರುಗಿದಾಗ ಶುಕ್ಲಾಂಬರ ಬ್ರಹ್ಮಚಾರಿಗಳ ಮನೆಯಲ್ಲಿ ತಂಗಿದರು. ಏಕೆಂದರೆ ಈ ಭಕ್ತರಿಂದ ಅವರು ಶ್ರೀಕೃಷ್ಣನ ಲೀಲೆಗಳನ್ನು ಕುರಿತು ಕೇಳಲು ಬಯಸಿದರು. ಶುಕ್ಲಾಂಬರ ಬ್ರಹ್ಮಚಾರಿಗಳು ನವದೀಪದ ನಿವಾಸಿಗಳಲ್ಲಿ ಭಿಕ್ಷೆ ಬೇಡಿ ಅಕ್ಕಿಯನ್ನು ಸಂಗ್ರಹಿಸುತ್ತಿದ್ದರು. ಅದರಿಂದ ಅವರು ಮಾಡಿದ ಅನ್ನವನ್ನು ತಿನ್ನುವುದರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂತೋಷ ಪಡುತ್ತಿದ್ದರು. ಪ್ರಭು ಕೃಷ್ಣನು ಬೃಂದಾವನದಲ್ಲಿ ಲೀಲೆಗಳನ್ನು ನಡೆಸಿದ ಕಾಲದಲ್ಲಿ ಯಜ್ಞ ಮಾಡುತ್ತಿದ್ದ ಬ್ರಾಹ್ಮಣರ ಪತ್ನಿಯರಲ್ಲಿ ಶುಕ್ಲಾಂಬರ ಬ್ರಹ್ಮಚಾರಿಗಳು ಇದ್ದರು ಎಂದು ಹೇಳಲಾಗಿದೆ. ಪ್ರಭು ಕೃಷ್ಣನು ಯಜ್ಞ ಮಾಡುತ್ತಿದ್ದ ಬ್ರಾಹ್ಮಣರ ಪತ್ನಿಯರಲ್ಲಿ ಆಹಾರಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶುಕ್ಲಾಂಬರ ಬ್ರಹ್ಮಚಾರಿಗಳಲ್ಲಿ ಅನ್ನವನ್ನು ಬೇಡುವ ಮೂಲಕ ಅಂತಹುದೇ ಲೀಲೆಯನ್ನು ಮಾಡಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತೆ. ಧನ್ಯವಾದ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಚೈತನ್ಯ ವೃಕ್ಷದ 16ನೇ ಶಾಖೆಯನ್ನು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಆ ಶಾಖೆಯಲ್ಲಿ ಬರೋ ಭಕ್ತರು ಯಾರಪ್ಪ ಅಂದ್ರೆ ಶುಕ್ಲಾಂಬರ ಬ್ರಹ್ಮಚಾರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿರಾಜ ಗೋಸ್ವಾಮಿಗಳು ಅವ್ರನ್ನ ಬಡ ಭಾಗ್ಯವಾನ್ ಅಂದ್ರೆ ಅತ್ಯಂತ ಭಾಗ್ಯಶಾಲಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಈ ಭಾಗ್ಯ ಏನಕ್ಕೆ ಅವ್ರನ್ನ ಬಡ ಭಾಗ್ಯವಾನ್ ಅಂತ ಕರೀತಾ ಇದ್ದಾರೆ ಅಂದ್ರೆ, ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಸ್ವತಃ ಅವರ ಅನ್ನವನ್ನ, ಅವರ ಕೈಯಿಂದ ಅನ್ನವನ್ನ ಸ್ವೀಕಾರ ಅಂದ್ರೆ ಬೇಡ್ತಾ ಇದ್ರಂತೆ, ಅಥವಾ ಕೊಡು ಅಥವಾ ಕಿತ್ಕೊಂಡು ತಿಂತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶುಕ್ಲಾಂಬರದ ಬ್ರಹ್ಮಚಾರಿಗಳ ಸರಳ ಜೀವನ ಅಂದ್ರೆ ಇವರು ನವದ್ವೀಪದ ನಿವಾಸಿ ಆಗಿರ್ತಾರೆ. ಅವರು ತಮ್ಮ ಜೀವನವನ್ನ ಸರಳವಾಗಿ ನಡೆಸ್ತಾ ಇರ್ತಾರೆ. ಅವರ ನವದ್ವೀಪದಲ್ಲಿ ಮನೆ ಮನೆಗೆ ಹೋಗಿ ಅನ್ನವನ್ನ ಭಿಕ್ಷೆ ಬೇಡಿ ಸಂಗ್ರಹ ಮಾಡ್ತಾ ಇರ್ತಾರಂತೆ. ಆ ಅನ್ನದಿಂದ ಅವರು ಅಡಿಗೆ ಮಾಡ್ತಾ ಇದ್ರಂತೆ. ಅದನ್ನ ಅವರು ಭಕ್ತಿಯಿಂದ ಸ್ವೀಕರಿಸ್ತಾ ಇದ್ರಂತೆ. ಅವರ ಜೀವನದಲ್ಲಿ ಎಲ್ಲಿದ್ದಾರೆ ಮಾತಾಡಿ ಮ್ಯೂಟ್ ಮಾಡಿ ಮತ್ತೆ ಎಲ್ಲಿದ್ದಾರೆ ಅಂತಲೇ ಕಾಣುದಿಲ್ಲ. ಹೇಳಿ ಬರ್ತದೆ. ಶುಕ್ಲಾಂಬರ ಬ್ರಹ್ಮಚಾರಿಗಳು ಸರಳ ಜೀವನ ನಡೆಸ್ತಾ ಇದ್ರು. ಇವರು ಜೀವನ ನಡೆಸೋದಕ್ಕೆ ನವದ್ವೀಪದಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಸಂಗ್ರಹ ಮಾಡ್ತಾರೆ. ಅದರಿಂದ ಅನ್ನವನ್ನು ಮಾಡಿ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು. ಅಂದ್ರೆ ಭೌತಿಕ ಐಶ್ವರ್ಯಕ್ಕಿಂತಲೂ ಸರಳವಾಗಿ ಅವರು ಭಗವಂತನ ಸೇವೆ ಮಾಡೋದು ಅವ್ರಿಗೆ ಮುಖ್ಯ ಆಗಿತ್ತು. ಇವ್ರ ಮೇಲೆ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆ ಇತ್ತು. ಯಾಕಂದ್ರೆ ಕೆಲವೊಮ್ಮೆ ಚೈತನ್ಯ ಮಹಾಪ್ರಭುಗಳು ಅವರು ಭಿಕ್ಷೆ ಬೇಡಿ ಅನ್ನದಿಂದ ಏನ್ ಮಾಡಿದ್ರು ಅದನ್ನೇ ಕೇಳಿ ಪ್ರೀತಿಯಿಂದ ಇಸ್ಕೊಂಡು ತಿಂತಾ ಇದ್ರಂತೆ. ಇದು ಹೊರಗೆ ನೋಡಕ್ಕೆ ನಮ್ಗೆ ಸಾಮಾನ್ಯ ಅಥವಾ ತಮಾಷೆ ಅನಿಸ್ಬೋದು, ಆದ್ರೆ ಇದರಿಂದ ಏನಿದೆ ಪ್ರಭುವಿನ ವಿಶೇಷ ಕೃಪೆ ಮತ್ತೆ ಆತ್ಮೀಯತೆ ಗೊತ್ತಾಗುತ್ತೆ. ಅವರು ಭಾಗ್ಯಶಾಲಿ. ಯಾಕೆ ಅಂದ್ರೆ ಅವ್ರ ಹತ್ರ ಸಂಪತ್ತಿರ್ಲಿಲ್ಲ, ಭಗವಂತನ ಕೊಡಕ್ಕೆ ದೊಡ್ಡ ದೊಡ್ಡ ಸಂಪತ್ತು ಐಶ್ವರ್ಯ ಇರ್ಲಿಲ್ಲ, ಆದ್ರೂ ಭಾಗ್ಯಶಾಲಿ. ಯಾಕೆ ಅಂದ್ರೆ ಅವ್ರು ಸರಳವಾಗಿ ಅವ್ರು ಮಾಡಿರುವಂತ ಅನ್ನವನ್ನ ಭಗವಂತ ಸ್ವೀಕಾರ ಮಾಡ್ತಾ ಇದ್ದ. ಅದರಿಂದ ಅವ್ರ ಭಕ್ತಿ ಅನ್ನೋದು ಅಷ್ಟು ಮಟ್ಟಿಗೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಭಾವಾರ್ಥದಲ್ಲಿ ಇನ್ನೊಂದು ಹೇಳಿದ್ದಾರೆ, ಚೈತನ್ಯ ಮಹಾಪ್ರಭುದಲ್ಲಿ ದೀಕ್ಷೆಯನ್ನು ಪಡೆದು ನವದ್ವೀಪಕ್ಕೆ ಹಿಂದಿರುಗಿದ ನಂತರ ಇವರು ಶುಕ್ಲಾಂಬರ ಬ್ರಹ್ಮಚಾರಿಗಳ ಮನೆಯಲ್ಲಿ ಇರ್ತಾರಂತೆ. ಆ ಸಮಯದಲ್ಲಿ ಇವ್ರಿಗೇನು ಮಹಾಪ್ರಭುಗಳ ಇಚ್ಛೆ ಏನಾಗಿತ್ತು, ಶ್ರೀಕೃಷ್ಣನ ಲೀಲೆಯನ್ನ ಇವ್ರ ಬಾಯಲ್ಲಿ ಕೇಳುವಂತ ಆಸೆ ಇತ್ತಂತೆ. ಅದನ್ನ ಮಾಡ್ತಾ ಇದ್ರಂತೆ. ಇವರು ಆ ಮಹಾಪ್ರಭುಗಳ ಸಂಕೀರ್ತನ ಚಳುವಳಿಯ ಆರಂಭಿಕದಲ್ಲಿದ್ದಂತ ಒಬ್ಬರು ಸಹಚರರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವೃಂದಾವನದಲ್ಲಿ ಶ್ರೀಕೃಷ್ಣ ಲೀಲೆಯ ಸಂದರ್ಭದಲ್ಲಿ ಅವರು ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರಿದ್ದ ಆಹಾರವನ್ನು ಸ್ವೀಕರಿಸುವ ಒಂದು ಪ್ರಸಂಗ ಇದೆ.
ಅಲ್ಲಿ ಶುಕ್ಲಾಂಬರ ಬ್ರಹ್ಮಚಾರಿಗಳು ಆ ಯಾಜ್ಞಿಕ ಪತ್ನಿಯರ ಸ್ವರೂಪ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಆದ್ರಿಂದ ಶ್ರೀಕೃಷ್ಣನು ಹಿಂದಿನ ಲೀಲೆಯಲ್ಲಿ ಅವರಿಂದ ಆಹಾರ ಬೇಡಿದಂತೆ ಇಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಬಂದಾಗ್ಲೂ ಕೂಡ ಇಲ್ಲಿ ಶುಕ್ಲಾಂಬರ ಬ್ರಹ್ಮಚಾರಿಯಿಂದ ಆ ರೀತಿ ಅನ್ನವನ್ನ ಬೇಡಿ ಸ್ವೀಕಾರ ಮಾಡಿದ್ರು. ಅಂದ್ರೆ ಇದು ಕೃಷ್ಣನ ಹಿಂದಿನ ಲೀಲೆ ಮತ್ತು ಚೈತನ್ಯ ಲೀಲೆಯ ನಡುವಿನ ಒಂದು ಸಂಪರ್ಕವನ್ನ ತೋರಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಇಲ್ಲಿ ಶುಕ್ಲಾಂಬರ ಬ್ರಹ್ಮಚಾರಿಗಳು ಚೈತನ್ಯ ವೃಕ್ಷದ 16ನೇ ಶಾಖೆ. ಅವರು ಸರಳ ಅನ್ನವನ್ನು ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಂದ ಇಸ್ಕೊಂಡು ಅಥವಾ ಕಿತ್ಕೊಂಡು ತಿಂತಾ ಇದ್ರು. ಆದ್ರಿಂದ ಇದು ಇವರನ್ನ ಅತ್ಯಂತ ಭಾಗ್ಯಶಾಲಿಗಳು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ ಮಾತಾಡಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನನಗೆ ಇಂದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾ